ಆ ಮೊಮೆಂಟಲ್ಲಿ ಡಾಕ್ಟ್ರ್ ಬಂದು ಹೇಳ್ತಾರೆ ಮನೆಗೆ ಕರ್ಕೊಂಡೋಗಿ ಅವ್ರನ್ನೊಂದು 2 ದಿನ ಉಳಿಬೋದು ಅಷ್ಟೇ. ನಾನು ಮತ್ತು ರೂಪೇಶ್ ಶೆಟ್ಟಿ ರೊಸಾರಿಯೋ PU ಕಾಲೇಜಿದ್ದು ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಇಬ್ಬರು ಕೂಡ. ನಾನು ಇಷ್ಟು 16 ವರ್ಷಗಳಿಂದ ರಂಗಭೂಮಿಯಲ್ಲಿದ್ದರೂ ಅಷ್ಟು ಟ್ರೋಲ್ ಆಗಿರ್ತಿರ್ಲಿಲ್ಲ. ಆ ವಿಡಿಯೋ ಒಂದಷ್ಟು ಟ್ರೋಲ್ ಮಾಡಿಕೊಟ್ಟಿದೆ ನನಗೆ. ಡ್ರಿಂಕ್ಸಿಂದ ಈ ರೀತಿ ಮನುಷ್ಯ ಚೇಂಜ್ ಆಗ್ತಾನೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ, ದೇವರನ್ನೇ ಗೊತ್ತಿರಲಿಲ್ಲ. ನಾನು ಡ್ರಿಂಕ್ಸನ್ನು ಅಷ್ಟು ಹೇಟ್ ಮಾಡ್ತಾ ಇದ್ದೆ. ಕುಡಿಯೋದು ಅಂದರೆ ನಮ್ಮ ಅಪ್ಪನ ನಾನು ಆ ರೀತಿ ನೋಡ್ತಾ ಇದ್ದೆ. ಒಂದು ಫ್ಯಾಮಿಲಿಯಲ್ಲಿ ಕೆಲವೊಂದ್ಸಲ ಮಾತಾಡೋವಾಗ್ಲೂ ಅವಳು ಮಾತಾಡ್ತಾಳೆ, ಏನು ಮಾತಾಡೋದೆ, ಅವಳು ನಾಟಕದವಳಲ್ಲ, ಅವಳಿಗೆ ಮಾತಾಡ್ಲಿಕ್ಕೆ ಕಲಿಸ್ಬೇಕಾ? ನಟರು ಎಲ್ಲಿ ನಾಟಕದಲ್ಲಿ ನಟಿಸಿದ್ರು ನಟರೇ, ಸಿನಿಮಾದಲ್ಲಿ ನಟಿಸಿದ್ರು ನಟರೇ. ನಿನ್ನ ಸಿನಿಮಾ ನೋಡಿದೆ, ಗಿರ್ಗಿಟ್ ನೋಡಿದೆ ಮೊನ್ನೆ, ಚೆನ್ನಾಗಿತ್ತು, ಒಂದೇ ಸೀನಲ್ಲ ನಿಮ್ಮದು. ಕೆಲವು ಸಿನಿಮಾಗಳಲ್ಲಿ ನನಗೆ ಸೇಮ್ ಕ್ವೆಶ್ಚನ್ ಕೇಳ್ತಾ ಬಂದಿರೋದು ಜನಗಳು. ಸೊ ನೀವು ಚಾಪರ್ಕ ತಂಡಕ್ಕೆ ಸೇರುವಾಗ 9ನೇ ಕ್ಲಾಸಿನ ಕಲಾವಿದೆ ಅಂತ ಹೇಳ್ತೀರಿ. ಆಮೇಲೆ ಟೀಮ್ ಜೊತೆ ನೀವು ಯಾವ ಥರ ಮಿಂಗಲ್ ಆಗ್ತೀರಿ, ಆಮೇಲೆ ಸಾವಿರಾರು ನಾಟಕಗಳು ಮಾಡಿರಬಹುದು, ಯಾವುದಾದ್ರೂ ಮೆಮೊರೇಬಲ್ ಮೂಮೆಂಟನ್ನು ನೆನಪಿಸಿಕೊಳ್ಳೋದಾದ್ರೆ, ಅಂದರೆ ಕಲಾವಿದರು ಸಾಥ್ ಕೊಡುವಂಥದ್ದು ತುಂಬ ದೂರದ ಪ್ರಯಾಣಗಳು ನೆನಪಿಸಿಕೊಳ್ಳೋದಾದ್ರೆ? ನಾವು ಬಾಂಬೆಗೆ ಹೋಗಿರೋದು, ಅವಾಗ 1 ತಿಂಗಳೆಲ್ಲ ಬಾಂಬೆಯಲ್ಲಿ ಸ್ಟೇ ಆಗ್ತಾ ಇದ್ವಿ. ಆ ಟೈಮಲ್ಲಿ ನಾವು ದಿನಕ್ಕೆ 3 ಶೋಸ್ ಇರ್ತಾಯಿತ್ತು. ಸೊ ಆ ಟೈಮಲ್ಲೂ ಹಾಗೆ ಮ್ಯಾಮ್, ಶರ್ಮಿಳಾ ಮ್ಯಾಮ್ ಆ್ಯಕ್ಚುಲಿ ತಾಯಿಗಿಂತ ಜಾಸ್ತಿ ಅವರು. ಯಾಕಂದರೆ ನಾನು ಅವಾಗ ತುಂಬ ಸಣ್ಣ ವಯಸ್ಸಿನವಳು, ನನಗೆ ಮನೆ ಕೆಲಸ ಅದು ಇದು ಮಾಡಿ ಏನು ಗೊತ್ತಿಲ್ಲ. ನಾನು ಸರ್, ಮ್ಯಾಮ್ ಮತ್ತು ಸುಜಾತಕ್ಕ, ನಾವೊಂದು 5 ಜನ ಒಂದೇ ಮನೇಲಿದ್ವಿ. ಯಾಕಂದರೆ ನಾವು ಲೇಡೀಸ್ ಇದ್ದದಕ್ಕೆ ನಮ್ಮನ್ನು ಮ್ಯಾಮ್ ಜೊತೆಗೆ ಇರಿಸ್ತಾಯಿದ್ರು. ಸುಜಾತಕ್ಕ ಒಬ್ವಿಯಸ್ಲಿ ಕೆಲಸ ಎಲ್ಲ ಮಾಡ್ತಾಯಿದ್ರು, ಬಟ್ ನನಗೆ ಏನು ಕೆಲಸ ಮಾಡೋದಕ್ಕೆ ಗೊತ್ತಿಲ್ಲ. ಒಂದು ತಾಯಿ ಥರ ನನ್ನನ್ನು ಸಮಯಕ್ಕೆ ಸರಿಯಾಗಿ ಕರೆದು ಚಾ ಕುಡಿ, ಊಟ ಮಾಡು, ಟೈಮ್ ಆಯಿತು, ನಿದ್ದೆ ಮಾಡು, ರಿಲ್ಯಾಕ್ಸ್ ಮಾಡು, ಮತ್ತು ಬೇರೆಯವ್ರ ಜೊತೆ ಯಾವ ರೀತಿ ಇರಬೇಕು ಅಂದರೆ ಆ ಟೈಮ್, ಆ ಟೀನೇಜ್ ಹತ್ತಿರ ಬರೋವಂಥ ಟೈಮ್, ಬೇರೆ ಹುಡುಗರ ಜೊತೆ ಆಗಿರ್ಬೋದು, ಬೇರೆ ಯಾರಾದರೂ ಅನ್ನೋರ್ ಪರ್ಸನ್ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಕಲಿಸಿಕೊಟ್ಟಿದ್ದು ನನ್ನ ತಾಯಿ ನಂತರ ಅಂತ ಇದ್ದರೆ ಅದು ಶರ್ಮಿಳಾ ಮ್ಯಾಮ್. ಅದನ್ನು ನಾನು ಯಾವತ್ತೂ ಹೇಳ್ತೀನಿ. ಡಿಸಿಪ್ಲಿನ್, ರಂಗಭೂಮಿಯಲ್ಲಿ ಶಿಸ್ತು ಯಾವ ರೀತಿ ಇರಬೇಕು, ಒಂದು ಹುಡುಗಿಗೆ, ಒಂದು ನಾರ್ಮಲ್ ಆಗಿ ಒಂದು ಲೇಡಿಗೆ ಒಂದು ಶಿಸ್ತು ಯಾವ ರೀತಿ ಇರಬೇಕು, ಯಾವ ರೀತಿ ಯಾರ ಜೊತೆ ಬೆರಿಬೇಕು ಅನ್ನೋದನ್ನು ಕಲಿಸಿಕೊಟ್ಟದ್ದು ನನ್ನ ಇನ್ನೊಂದು ತಾಯಿ ಅಂದರೆ ಶರ್ಮಿಳಾ ಮ್ಯಾಮ್ ಅಂತ ಯಾವತ್ತೂ ಹೇಳ್ತೀನಿ. ಸೊ ಆ ಜರ್ನಿ ನಾವು ಅಷ್ಟು ಒಂದು ತಿಂಗಳು ನಾವು ಜೊತೆಗಿದ್ದು ಮಾಡಿದ್ದೇವೆ. ಅದು ಚಾಪರ್ಕ ತಂಡದಲ್ಲಿ ಮೆಮೊರೇಬಲ್ ಟೈಮ್ ನನಗೆ. ಯಾಕಂದರೆ ನಾನು ಮತ್ತೆ 10th ಬಂತು, 10th ಎಕ್ಸಾಮ್ಸ್ ಬಂತು. ಸೊ ಆಮೇಲೆ ನನಗೆ ಚಾಪರ್ಕದಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾನು ಬಿಟ್ಟು ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. 10th SLC ಎಕ್ಸಾಮ್ಸ್ ಇರುತ್ತೆ. ಆಮೇಲೆ ಮತ್ತೆ ಸೇರಿದ್ದು ನಾನು ಶಾರದಾ ಆರ್ಟ್ಸ್ಗೆ. ಸೊ ಹಾಗೆ ಜರ್ನಿ ಅಲ್ಲಿಂದ ಕ್ಲೋಸ್ ಆಗುತ್ತೆ 10th ಇಂದ. ಸೊ ಈ ಶಾರದಾ ಆರ್ಟ್ಸ್ನ ಎಂಟ್ರಿ ಹೇಗಿತ್ತು, ಯಾವಾಗ ನಡೀತು, ಅಲ್ಲಿಯ ಮೊದಲ ಪ್ರದರ್ಶನ ಯಾವುದು, ನಿಮ್ಮ ಗುರುಗಳು ಯಾರು? ಅಲ್ಲಿ ಅಂದರೆ ನಾನು ಡ್ರಾಮಾ ಎಲ್ಲ ಬಿಟ್ಟಿರೋವಾಗ ನಾನು ಇವ್ರ ಹತ್ರ ಇಲ್ಲಿ ಹೇಳಿರ್ತೀನಿ, ಡ್ರಾಮಾ ಬೇರೆ ಇದ್ದರೆ ಹೇಳಿ ಅಂತೇಳಿ. ಸೊ ನನಗೆ ಅಲ್ಲಿಗೆ ಶಾರದಾ ಆರ್ಟ್ಸಿಗೆ ನಮ್ಮದು ಇಲ್ಲಿ ಚಾಪರ್ಕ ತಂಡದ ಮ್ಯೂಸಿಷಿಯನ್ ಗುರುಬಾಯರ್ ಗೊತ್ತಿರ್ಬೋದು. ಸೊ ಅವರು ಹೇಳ್ತಾರೆ, ಪಿಂಕಿ ಹೀಗೀಗೆ ಒಂದು ಟೀಮ್ ಇದೆ, ಅದಕ್ಕೆ ಆರ್ಟಿಸ್ಟ್ನ ಅವಶ್ಯಕತೆ ಇದೆ, ನೀನು ದಯವಿಟ್ಟು ಹೋಗಿ ಮಾತಾಡ್ಬಾ ಅಂತೇಳಿ. ನನಗೆ ಅವ್ರ ಪರಿಚಯ ಇಲ್ಲ, ನನಗೆ ನೀವು ಮಾತಾಡಿಸ್ಕೊಟ್ರೆ ಮಾತಾಡ್ತೀನಿ ಅಂತೇಳಿ ಹೇಳ್ತೀನಿ. ಸರಿ ಹೊಸಂಗಡಿಗೆ ಬಾ ಅಂತ ಹೇಳಿ ಅಲ್ಲಿ ಶಾರದಾ ಆರ್ಟ್ಸ್ನ ಓನರ್ ಶ್ರೀಯುತ ಶ್ರೀ ಕೃಷ್ಣಜಿ ಮಂಜೇಶ್ವರ್ ಅವರನ್ನು ಪರಿಚಯ ಮಾಡಿಕೊಡ್ತಾರೆ. ಸೊ ಅವಾಗ ನನಗೆ ಫಸ್ಟ್ ನಾಟಕ ಬರುವೇರ ನಾಟಕದಲ್ಲಿ ಒಂದು ದೃಶ್ಯ, ಒಂದು ಸೀನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆ ಕ್ಯಾರೆಕ್ಟರ್ ಅವಳು ಮೂಕಿಯೇ ತುಂಬ ಅಂದರೆ ಮನೆಯಲ್ಲಿ ತುಂಬ ಹಿಂಸೆ ತಿನ್ನೋವಂಥ ಒಂದು ಮೂಕಿ ಮಗಳ ಒಂದು ಕ್ಯಾರೆಕ್ಟರ್ ಇರುತ್ತೆ. ಸರ್ ಅದನ್ನು ಕೃಷ್ಣಜಿ ಮಂಜೇಶ್ವರ್ ಅವರೇ ನನಗೆ ಹೇಳಿರ್ತಾರೆ, ಹೀಗೆ ವಿಷಯ ಅಂತೇಳಿ. ಸೊ ಫಸ್ಟ್ ಶೋ ಅದು ಮಾಡ್ತೇನೆ ನಾನು. ಅದು ತುಂಬ ಖುಷಿ ಕೊಡುತ್ತೆ ಅವರಿಗೆ, ಆ ಕ್ಯಾರೆಕ್ಟರ್ ಮಾಡಿದ್ದು ತುಂಬ ಹಿಡಿಸುತ್ತೆ. ಅದು PUCಯಲ್ಲಿ ಮಾಡಿದ್ದು ನಾನು. ಆಮೇಲಿಂದ ದೊಡ್ಡ ಒಂದು ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್ ಬರುವೇರ ಅನ್ನೋ ನಾಟಕದಲ್ಲಿ ಸುರೇಶ್ ಜೋಡ್ಕಲ್ ಮಾಡ್ತಿರೋಂಥ ಕ್ಯಾರೆಕ್ಟ್ರು. ಸುರೇಶ್ ಜೋಡ್ಕಲ್ ಬೇರೆ ನಾಟಕ ವಹಿಸ್ಕೊಂಡಿರೋದ್ರಿಂದ ಅವತ್ತು ಅವ್ರಿಗೆ ಆ ನಾಟಕ ವಹಿಸೋಕ್ಕಾಗಲ್ಲ. ಸೊ ಇಮಿಡಿಯೇಟಾಗಿ 1-2 ದಿನ ಮುಂಚಿತವಾಗಿ ಕರೆದು ನನಗೆ ದೊಡ್ಡ ಸ್ಕ್ರಿಪ್ಟ್ ಕೊಡ್ತಾರೆ. ಬಟ್ ನಾನು ಅವ್ರು ಆ್ಯಕ್ಟ್ ಮಾಡೋದನ್ನು ನೋಡಿದ್ದೀನಿ ಅದೇ ನಾಟಕದಲ್ಲಿ,
ಬಟ್ ನನಗೆ ಆ್ಯಕ್ಟ್ ಮಾಡಿ ಗೊತ್ತಿಲ್ಲ, ವಿಲನ್ ಕ್ಯಾರೆಕ್ಟರ್ ಮಾಡಿ ಗೊತ್ತಿಲ್ಲ. ಬಟ್ ಸುರೇಶ್ ಜೋಡ್ಕಲ್ ಏನು ಮಾಡಿದ್ದಾರೆ ಅದನ್ನು ನೋಡಿರೋದ್ರಿಂದ ನನಗೆ ಅದು ಮಾಡೋದಕ್ಕೆ ಈಸಿ ಆಗುತ್ತೆ. ಬರ್ವೇರ ನಾಟಕದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಮತ್ತು ಅಲ್ಲಿ ಕೂಡ PUC ಎಕ್ಸಾಮ್ ಬರುತ್ತೆ ಅಂತೇಳಿ ಶಾರದಾ ಆರ್ಟ್ಸ್ ಕೂಡ ಕಟ್ ಮಾಡ್ತೇನೆ. ಮತ್ತು ಅಮ್ಮ ಕಲಾವಿದರು ತಂಡಕ್ಕೆ ಹೋಗ್ತೇನೆ ನಾನು ಅಲ್ಲಿಂದ. ಮತ್ತು ಅಮ್ಮ ಕಲಾವಿದರು ತಂಡದಲ್ಲಿ ಒಂದು ಸ್ವಲ್ಪ ದಿನ ಮಾಡ್ತಾ ಇರೋವಾಗ ನನಗೆ ಮತ್ತೆ ಕಿಶೋರ್ ಡಿ ಶೆಟ್ಟಿ ಅವರದ್ದು ಲಲಿತೆ ತಂಡದಲ್ಲಿ ನನಗೆ ಆ್ಯಕ್ಟಿಂಗ್ ಚಾನ್ಸ್ ಬರುತ್ತೆ. ಅಲ್ಲಿ ಹೋಗ್ತೇನೆ. ನನಗೆ ಪೌರಾಣಿಕ ನಾಟಕದಲ್ಲಿ ಯಾಕೋ ತುಂಬ ಒಲವಿತ್ತು. ಪೌರಾಣಿಕ ನಾಟಕದಲ್ಲಿ ಮಾಡ್ತೇನೆ. ಆ ಪೌರಾಣಿಕ ನಾಟಕ ಕಟೀಲ್ ದಪ್ಪೆ ಉಳ್ಳಾಲ್ದಿಯಲ್ಲಿ ಮಾಡ್ತಾ ಇರ್ತೀನಿ. ಬಾಂಬೆ ಹೋಗ್ತೀನಿ. ಬಾಂಬೆಯಲ್ಲಿ ಒಂದಷ್ಟು ಶೋಗಳನ್ನು ಮಾಡ್ತೀನಿ. ಅಲ್ಲಿ ಕಿಶೋರಣ್ಣ ಏನು ಮಾಡ್ತಾರೆ ಅಂತ ಹೇಳಿದರೆ, ಲಕುಮಿಯಲ್ಲಿ ಒಂದು ಕಲಾವಿದೆಯದ್ದು ರೀಪ್ಲೇಸ್ ಆಗೋದಕ್ಕಿತ್ತು. ಸೊ ಆ ಟೈಮಲ್ಲಿ ನನ್ನನ್ನು ಕರೆದು ಹೇಳ್ತಾರೆ, ಲಕುಮಿಯಲ್ಲಿ ಒಂದು ಆಫರ್ ಇದೆ, ಮಾಡ್ತೀಯಾ ಅಂತೇಳಿ. ನನಗೆ ನಾಟಕ ಮಾಡೋದು ಮುಖ್ಯ, ಯಾವ ತಂಡ ಎಲ್ಲಿ ಹೋಗ್ತೀನಿ ಏನು ಅನ್ನೋದು ನಂಗೆ ಮುಖ್ಯ ಅಲ್ಲ. ಓಕೆ ಅಂತ ಹೇಳ್ತೀನಿ, ಅಲ್ಲಿಗೂ ಹೋಗ್ತೀನಿ. ಅಲ್ಲಿಗೂ ಹೋದ್ಮೇಲೆ ಒಂದಷ್ಟು ಬದಲಾವಣೆಗಳಾಗುತ್ತೆ ಜೀವನದಲ್ಲಿ. ಅಂದರೆ ನಟನೆಯಲ್ಲಿರ್ಬೋದು. ನಾನು ಆ್ಯಕ್ಚುಲಿ ಮೊದಲಿಂದ ಮಾಡ್ತಾ ಇದ್ದಿದ್ದು ಹೀರೋಯಿನ್ ಕ್ಯಾರೆಕ್ಟ್ರು, ಮಗಳ ಕ್ಯಾರೆಕ್ಟ್ರು, ಸೊ ಈ ರೀತಿ ಕ್ಯಾರೆಕ್ಟರ್ಗಳನ್ನು ಮಾಡ್ತಾ ಇರ್ತೀನಿ. ಆಮೇಲೆ ಅಲ್ಲಿ ಬುಡಿ ಬುಡಿ ಗಡಿಬಿಡಿ ಫಸ್ಟ್ ಡ್ರಾಮಾ ಮಾಡ್ತೀನಿ ಲಕುಮಿಯಲ್ಲಿ. ಆಮೇಲೆ ಅಲ್ಲಿಂದ ನನಗೆ ಅದೇ ತಂಡದಲ್ಲಿ ನವೀನ್ ಶೆಟ್ಟಿ ಅಳಕಿಯವರು ವೈಕಲ ಯೋಗ ಬೋರ್ಡು ಅಂತೇಳಿ ಒಂದು ಡ್ರಾಮಾ ಬರೀತಾರೆ. ಆ ಡ್ರಾಮಾದಲ್ಲಿ ನನಗೆ ಕಾಮಿಡಿ ಕ್ಯಾರೆಕ್ಟರ್ ಇಡ್ತಾರೆ. ದಿವಂಗತ ಧರ್ಮೇಂದ್ರ ಅಮೀನ್ ಅವರ ಜೊತೆ ಅವ್ರ ವೈಫ್ ಆಗಿ ನಾನೊಂದು ಪಾತ್ರ. ಅದು ಆ ಪಾತ್ರ ಹೇಗಿರುತ್ತೆ ಅಂತ ಹೇಳಿದರೆ, ಇಲ್ಲಿ ಅಂದರೆ ಆಚೆ ನಾರ್ತ್ ಕರ್ನಾಟಕದಿಂದ ಒಂದು ಕೆಲಸಕ್ಕೆ ಬಂದಿರೋ ಅಂಥ ಒಂದು ಲೇಡಿ ಪಾರ್ಟ್, ಅಂದರೆ ತುಳು ನಾಟಕ ಇರುತ್ತೆ. ತುಳು ನಾಟಕದಲ್ಲಿ ಆ ಕಡೆಯಿಂದ ಬಂದಿರೋ ಅಂಥ ಒಂದು ಲೇಡಿ ಪಾರ್ಟ್ ಇರುತ್ತೆ. ಬಟ್ ಅದು ಎಷ್ಟು ಫೇಮಸ್ ಆಗುತ್ತೆ ಅಂದರೆ ಎಲ್ಲ ಕಡೆ ಜನಗಳು ಕೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ಯಾರು ಮಾಡಿದ್ದು, ಉತ್ತರ ಕರ್ನಾಟಕದ ಲೇಡಿ ಪಾರ್ಟ್ ಮಾಡಿದ್ರಲ್ವ ಕಚ್ಚಾ ಹಾಕ್ಕೊಂಡು, ಅದು ಯಾರು ಮಾಡಿದ್ದು, ಅವ್ರು ಯಾರು, ಈ ರೀತಿ ಫೈಂಡ್ ಔಟ್ ಮಾಡಿ 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 ಅಂದರೆ ನನಗೆ ರಂಗಭೂಮಿಯಲ್ಲಿ ಒಂದು ಬ್ರೇಕ್ ಕೊಟ್ಟದ್ದು ಅಂತ ಹೇಳಿದರೆ ಆ ನಾಟಕ ವೈಕಲ ಯೋಗ ಬೋರ್ಡು. ಈಗ ಒಬ್ಬರು ಫೀಮೇಲ್ ಆರ್ಟಿಸ್ಟ್ ಆಗಿ ನಾಟಕ ರಂಗದಲ್ಲಿ ಜೀವನ ಸಾಗಿಸೋದು ಅಷ್ಟೊಂದು ಸುಲಭವಾದ ವಿಷಯ ಅಂತ ಕೇಳೋದು ನಿಮ್ಮದು? ಒಂದು ಫೀಮೇಲ್ ಆರ್ಟಿಸ್ಟ್ ಆಗಿ ತುಂಬ ಕಷ್ಟ. ತುಂಬ ಮಾತುಗಳನ್ನು ಕೇಳಬೇಕಾಗತ್ತೆ. ತುಂಬ ಒಂಥರ ಹೋಪ್ಲೆಸ್ ಆಗಿ ಇರೋವಂಥ, ಅಂದರೆ ತುಂಬ ಶೋಚನೀಯ ರೀತಿಯಲ್ಲಿ ಮಾತಾಡೋದನ್ನು ಕೇಳಬೇಕಾಗತ್ತೆ. ನಾವು ಕೇಳೋದಕ್ಕಿಂತ ಜಾಸ್ತಿ ಒಂದು ಹೆಣ್ಮಗಳು ನಾಟಕದಲ್ಲಿ ಇದ್ದಾಳೆ ಅಂತ ಹೇಳಿದರೆ ಅವರ ಹೆತ್ತವರೇ ಕೇಳೋದು ಜಾಸ್ತಿ. ಏನು ಮಗಳ ನಾಟಕ ಕಳಿಸಿದ್ದೀರಾ, ಏನು ಕಲ್ತಿಲ್ವಾ ಅವಳು, ಬೇರೇನು ಕೆಲಸ ಸಿಕ್ಕಲ್ವಾ, ಏನು ಇಲ್ಲ ಅಂದರೆ ಯಾವುದಾದ್ರೂ ಏನಾದರೂ ಬಿಸ್ನೆಸ್ ಹಾಕ್ಕೊಡಿ ಅಲ್ವಾ, ಇಲ್ಲಾಂದರೆ ಯಾವುದಾದ್ರೂ ಅಂಗಡೀಲಿ ನಿಲ್ಲಿಸಿ ಅಲ್ವಾ, ಏನಕ್ಕೆ ನಾಟಕಕ್ಕೆ ಕಳಿಸ್ಕೊಡ್ತಿದ್ದಾರೆ. ಆ ರೀತಿಯೆಲ್ಲ ಅಪ್ಪ ಅಮ್ಮನಿಗೆ ಕ್ವೆಶ್ಚನ್ ಬರುತ್ತೆ. ತುಂಬ ಕ್ವೆಶ್ಚನ್ಗೆ ನನ್ನ ಅಪ್ಪ ಅಮ್ಮನೂ ಕಡಿಮೆ ಏನೂ ಇಲ್ಲ. ನನ್ನ ಅಪ್ಪ ಅಮ್ಮನೂ ತುಂಬ ಅನುಭವಿಸಿದ್ದಾರೆ ಆ ವಿಷಯದಲ್ಲಿ. ಬಟ್ ನನ್ನ ಅಪ್ಪ ಹೇಳಿದ್ದಾರೆ, ನನ್ನ ಮಗಳು ನನ್ನ ಇಷ್ಟ, ಅವಳು ಏನು ಬೇಕಾದರೂ ಮಾಡ್ತಾಳೆ, ನನಗೆ ಅವಳ ಬಗ್ಗೆ ನಂಬಿಕೆ ಇದೆ, ನನ್ನ ನಂಬಿಕೆನ ಅವಳು ಉಳಿಸ್ಕೊಳ್ತಾಳೆ ಅಂತೇಳಿ. ಆ ನಂಬಿಕೆಯಲ್ಲಿ ನನ್ನ ಅಪ್ಪ ಅಮ್ಮ ನನ್ನನ್ನು ಕಳಿಸಿದ್ದಾರೆ. ಇವತ್ತಿನ ತನಕ ನಾನು ಅವ್ರನ್ನ ನಂಬಿಕೆನ ಉಳಿಸ್ಕೊಂಡಿದ್ದೀನಿ. ಇವತ್ತು ನನ್ನ ಅಪ್ಪ ಅಮ್ಮನಿಗೆ ಒಂದು ಹೆಮ್ಮೆಯ ಮಗಳಾಗಿದ್ದೀನಿ ನಾನು. ರಂಗಭೂಮಿಯಲ್ಲಿದ್ದರು. ರಂಗಭೂಮಿ ತಪ್ಪಲ್ಲ. ರಂಗಭೂಮಿಗೆ ನಾಟಕಕ್ಕೆ ಕಳಿಸೋದು, ಯಾವ ಒಂದು ಹುಡುಗಿನೋ ನಾಟಕಕ್ಕೆ ಕಳಿಸೋದು ತಪ್ಪಲ್ಲ. ನಾವು ತಪ್ಪು ಮಾಡಿದರೆ ಅದು ನಮ್ಮಿಂದ ಸೃಷ್ಟಿಯಾದದ್ದಲ್ಲದೆ ನಾಟಕದಿಂದ ಅಲ್ಲ. ಒಬ್ಬಳು ಹುಡುಗಿ ತಪ್ಪು ಮಾಡ್ತಾಳೆ ಅಂತ ಹೇಳಿದರೆ ಅವಳು ನಾಟಕಕ್ಕೆ ಹೋಗಿ ತಪ್ಪು ಮಾಡಬೇಕು ಅಂತ ಇಲ್ಲ. ಅವಳ ಪರ್ಸನಲ್, ಅವಳು ಎಲ್ಲಿ ಹೋಗೂ ತಪ್ಪು ಮಾಡ್ಬೋದು. ಯಾವ ಪ್ರೊಫೆಷನಲ್ಲಿ ಇದ್ದವಳು ತಪ್ಪು ಮಾಡ್ಬೋದು. ಅದಕ್ಕೆ ನಾಟಕದವರೇ ತಪ್ಪಿತಸ್ಥರು, ನಾಟಕದ ಹುಡುಗಿರೇ ಸರಿ ಇಲ್ಲ ಅಂತೇಳಿ ಯಾಕೆ ಮಾತಾಡಬೇಕು? ನಾಟಕದ ಹುಡುಗಿನೂ ಜೊತೆಗೆ ಹೋಗೋನ್ನ ಅಣ್ಣ ಅಂತ ತಿಳ್ಕೊಂಡೇ ಹೋಗ್ತಾಳೆ ನಾಟಕಕ್ಕೆ ಹೋಗುವಾಗ. ನಾಟಕಕ್ಕೆ ಹೋಗಿ ರಾತ್ರಿ 2 ಗಂಟೆ 3 ಗಂಟೆಗೆ ಬರೋವಾಗ, ನಾವು ನಾಟಕ ಮುಗಿಸಿ ಟಯರ್ಡ್ ಆಗಿ ನಾವು ಬರೋವಾಗ ಯಾರಾದರೂ ಒಬ್ರು ಮನೆಗೆ ಬಿಟ್ಟರೆ ಸಾಕು ಅಂತ ಹೇಳ್ತೀವಿ. ಸೊ ಪಕ್ಕದಲ್ಲಿರೋ ಅಣ್ಣ ನನ್ನೊಂದು ಮನೆ ತನಕ ಡ್ರಾಪ್ ಮಾಡೋಣ ಹೇಳ್ತೀವಿ. ಅವನು ಕರ್ಕೊಂಡೋಗಿ ನಮ್ಮನ್ನು ಮನೆ ತನಕ ಡ್ರಾಪ್ ಮಾಡ್ತಾನೆ. ಅದು ಅಣ್ಣ ತಂಗಿ ಸಂಬಂಧ ಇರುತ್ತೆ. ಪಕ್ಕದಲ್ಲಿರೋರು ಅದನ್ನು ಯಾಕೆ ತಪ್ಪು ಕಲ್ಪನೆ ಮಾಡ್ತೀರಾ? ನಿಮ್ಮ ಮನೆ ಮಗಳಾಗಿದ್ದರೆ ಆ ರೀತಿ ತಪ್ಪು ಕಲ್ಪನೆ ಮಾಡ್ತೀರಾ ನೀವು? ಇಲ್ಲ ಅಲ್ಲ. ಅಣ್ಣ ತಂಗಿ ಬಂದಿದ್ರು ಅಂತ ಹೇಳ್ತೀರಿ. ಅದೇ ಪಕ್ಕದ ಮನೆ ಹುಡುಗಿ ನಾಟಕದವಳು ಬಂದರೆ
ಯಾರ ಜೊತೆನೋ ಬಂದ್ಲು 2 ಗಂಟೆ 3 ಗಂಟೆಗೆ ಅವ್ನು ಬಿಟ್ಟು ಹೋದ ಅಂತೇಳಿ. ನೋಡಿ, ನಾವು ದುಡಿಯೋದಿಕ್ಕೆ ಹೋಗೋದು, ದುಡಿಯೋದು ತಪ್ಪಲ್ಲ. ತಪ್ಪು ನಡೆದಿದ್ರೆ ಒಂದು ಹುಡುಗಿಯಿಂದ ಅದವಳ ವೈಯಕ್ತಿಕ, ಅವಳು ಬೇರೆ ರಂಗದಲ್ಲೂ ಎಲ್ಲಿ ಹೋದ್ರೂ ಅವಳು ತಪ್ಪು ಮಾಡಬಹುದು, ನಾಟಕದಲ್ಲಿ ಅಂತ ಹೇಳಿ ಅಲ್ಲ ಅಲ್ವಾ. ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ನಮ್ಮನೆ ಮಗಳಾಗಿದ್ರೆ ಅದು ತಪ್ಪಲ್ಲ, ಅದು ಯಾರೋ ಮಾಡಿದ್ದು ಅಲ್ಲ, ಯಾರೋ ಹೇಳಿದ್ದು. ಅದೇ ನಾಟಕದ ಹುಡುಗಿ ಅಲ್ಲ, ಪಕ್ಕದ ಮನೆ ಹುಡುಗಿ ತಪ್ಪು ಮಾಡಿದ ತಕ್ಷಣ ಅವಳು ಹಾಗೆ ಅವಳು ಹೀಗೆ ಮಾತಾಡೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ನಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಂಡ್ರೆ ಆ ಮಾತು ಬರಲ್ಲ ಅಲ್ವಾ, ಅಷ್ಟೇ. ಈಗ ಫ್ಯಾಮಿಲಿಲಿ ಹೇಗಿರುತ್ತೆ ಅಂದರೆ, ಒಂದು ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದಾಗ ಹೊರಗಿನವರು ಮಾತನಾಡೋದು ಬೇರೆ ಇರುತ್ತೆ, ಒಳಗಡೆ ತಮಗೆ ಎಷ್ಟು ಗೌರವ ಇರುತ್ತೆ, ಯಾವ ಥರ ಇರುತ್ತೆ ಒಳಗಡೆ ಫೀಲಿಂಗ್ ಅಂದರೆ ಫ್ಯಾಮಿಲಿ ಒಳಗಡೆ? ನಿಲ್ ಕಂಪ್ಲೀಟ್ ನಿಲ್. ನಾಟಕದವಳು ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಕೆಲವೊಂದ್ಸಲ ಮಾತಾಡೋವಾಗಲೂ ಅವಳು ಮಾತಾಡ್ತಾಳೆ, ಏನು ಮಾತಾಡೋದೆ, ಅವಳು ನಾಟಕದವಳಲ್ಲ, ಅವಳಿಗೆ ಮಾತಾಡ್ಲಿಕ್ಕೆ ಕಲಿಸ್ಬೇಕಾ? ಸೊ ಹಾಗಾದರೆ ನಮ್ಮ ಫೀಲಿಂಗಿಗೆ ಅರ್ಥನೇ ಇರಲ್ವಾ. ಮತ್ತು ಏನಂದರೆ ಕೆಲವು ಫಂಕ್ಷನ್ಗಳಿಗೆ ಮಿಸ್ ಆಗಿ ಕರೀದೆ ಹಾಗೆ ಹೀಗೆ ಇದ್ದರೆ ಅವಳು ನಾಟಕದಲ್ಲಿ ಬ್ಯುಸಿ ಇರ್ತಾಳಲ್ಲ, ಅದಕ್ಕೆ ಮತ್ತೆ ಹೇಳಲಿಕ್ಕೆ ಹೋಗಲಿಲ್ಲ. ಮತ್ತೆ ಇನ್ನೇನು ಅಂದರೆ, ಸಿನಿಮಾದಲ್ಲಿ ನಟಿಸುವವರು ಮಾತ್ರ ನಟರು, ಸಿನಿಮಾದಲ್ಲಿ ನಟಿಸುವವರು ಮಾತ್ರ ಏನಂದರೆ ಅವರೊಂಥರ ಬೇರೆ ಥರ. ನಾಟಕದಲ್ಲಿ ಅವರ ನಾಟಕದಲ್ಲಿ ನೀನು ಸಿನಿಮಾದಲ್ಲಿದ್ದೀಯಾ? ಯಾವ ಸಿನಿಮಾ? ನಾವು ನೋಡಲಿಲ್ಲ ಆ ಸಿನಿಮಾ, ಹೌದಾ? ಆ ರೀತಿ ಕೇಳೋದಕ್ಕೆ, ನಟರು ಎಲ್ಲಿ ನಾಟಕದಲ್ಲಿ ನಟಿಸಿದ್ರು ನಟರೇ, ಸಿನಿಮಾದಲ್ಲಿ ನಟಿಸಿದ್ರು ನಟರೇ. ಎಲ್ರಿಗೂ ಒಂದೇ ರೀತಿ ಈಕ್ವಲ್ ಮರ್ಯಾದೆಯನ್ನು ಕೊಡೋದನ್ನು ಕಲೀರಿ ದಯವಿಟ್ಟು. ಅದು ಬಿಟ್ಟು ನಾಟಕದಲ್ಲಿ ಫ್ಯಾಮಿಲಿಯಲ್ಲಿ ಇದ್ದ ತಕ್ಷಣ ಯಾರೋ ಒಬ್ಬ ಒಂದು ಸಿನಿಮಾದಲ್ಲಿ ನಟಿಸಿದ ಪಕ್ಕದ ಮನೆಯೋ ದೊಡ್ಡ ವಿಚಾರ, ಅದೇ ಫ್ಯಾಮಿಲಿಯಲ್ಲಿ ನಾಟಕದಲ್ಲಿ ನಟಿಸುವವನಿಗೆ ಮರ್ಯಾದೆಯೇ ಇಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ ಅಲ್ವಾ. ನಟರು ಅಂದರೆ ಎಲ್ಲರೂ ಈಕ್ವಲ್ಲೇ, ಯಾರು ದೊಡ್ಡವರು ಯಾರು ಸಣ್ಣವರು ಇಲ್ಲ. ಸೊ ಅದನ್ನು ಮೊದಲು ನಾವು ಅಳವಡಿಸ್ಕೊಳ್ಳೋಣ, ಎಲ್ರಿಗೂ ಮರ್ಯಾದೆ ಕೊಡೋದನ್ನು. ಮತ್ತು ನಾಟಕದವರು ಅಂದರೆ ಅವರು 500 ರೂಪಾಯಿ ತಗೊಂಡ್ರು, 1000 ತಗೊಂಡ್ರು, ಅವ್ರು ದುಡಿಯೋದಕ್ಕೆ ಹೊಟ್ಟೆಪಾಡಿಗೇನೆ ದುಡಿಯೋದು. ಸಿನಿಮಾದಲ್ಲಿ 1 ಲಕ್ಷ ತಗೊಳ್ಳೋದು, ಅವ್ರು ಹೊಟ್ಟೆಪಾಡಿಗೇನೆ ತಗೊಳ್ಳೋದು. ಯಾರು ನಮ್ಮಲ್ಲಿ ಸಿನಿಮಾ ನಾಟಕದವರಲ್ಲಿ ನಮ್ಮಲ್ಲಿ ಕಲಾವಿದರಲ್ಲಿ ಭೇದ ಭಾವ ಇಲ್ಲ ಅಂತ ಹೇಳಿದ ಮೇಲೆ, ನೀವು ನಮ್ಮ ಸಂಬಂಧಿಕರಾಗಿ ನೀವು ನಮ್ಮ ಹತ್ರ ಯಾಕೆ ಭೇದ ಭಾವ ತೋರಿಸ್ತೀರಾ? ಅದು ತಪ್ಪಲ್ವಾ? ನಮ್ಮ ರಿಲೇಟಿವ್ಸ್ ಆಗಿ ನಿಮಗೆ ಮರ್ಯಾದೆನೇ ಇರಲ್ವ? ನೀವು ಯಾವಾಗ ನಮಗೆ ಮರ್ಯಾದೆ ಕೊಡ್ತೀರಾ, ನೀವು ಯಾವಾಗ ನಮಗೆ ಒಂದು ಕಲಾವಿದರು ಅಂತ ರೆಸ್ಪೆಕ್ಟ್ ಕೊಡ್ತೀರಾ, ಆವಾಗ ನಮಗೆ ಮರ್ಯಾದೆ ಜಾಸ್ತಿ ಆಗುತ್ತೆ. ಹೊರಗಿನವರು ನಮಗೆ ಇದಕ್ಕಿಂತ ದುಪ್ಪಟ್ಟು ಜಾಸ್ತಿ ನಮಗೆ ಮರ್ಯಾದೆ ಕೊಡೋದು ಸ್ಟಾರ್ಟ್ ಮಾಡ್ತಾರೆ. ಈಗ ರಂಗಭೂಮಿ ಕಲಾವಿದೆಯಾಗಿ ನಿಮ್ಮ ಪ್ರತಿದಿನದ ದಿನಚರಿ ಯಾವ ಥರ ಇರುತ್ತೆ, ಮೆಂಟಲ್ ಹೆಲ್ತ್ ಯಾವ ಥರ ಇಟ್ಕೊಂಡಿರ್ತೀರಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಜಗಳ ಆಗ್ಬೋದು ಅಥವಾ ದಿವಸದಲ್ಲಿ 1000 ಜನರನ್ನು ಭೇಟಿ ಆಗ್ಬೋದು, ಆದರೆ ಸ್ಟೇಜ್ ಹತ್ತಿದಾಗ ಎಷ್ಟೇ ದುಃಖ ಇದ್ರೂ ಅಲ್ಲಿ ನಗಿಸ್ಬೇಕಾಗುತ್ತೆ, ಎಷ್ಟೇ ಖುಷಿಯಲ್ಲಿದ್ದರೂ ಅಲ್ಲಿ ಅಳಿಸ್ಬೇಕಾಗುತ್ತೆ. ನಿಮ್ಮನ್ನು ನೀವು ಯಾವ ಥರ ಪ್ರಿಪೇರ್ ಮಾಡಿ ಒಂದು ದಿವಸದಲ್ಲಿ ಇಟ್ಕೊಡ್ತೀರಿ ಅಂತ? ಆ್ಯಕ್ಚುಲಿ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ನಾನು ಹೇಳೋದಾದರೆ, ರಂಗಭೂಮಿ ಅಂತ ಹೋದ್ಮೇಲೆ, ನಾಟಕ ಅಂತ ಸ್ಟಾರ್ಟ್ ಆದರೆ ನಾವು ಯಾವುದೇ ಮೆಂಟಲಿ ಯಾವುದೇ ಕಲಾವಿದರು, ನನ್ನ ಜೊತೆ ಇರುವಂತಹ ಕಲಾವಿದರು ಯಾರು ಮೆಂಟಲಿ ಇರಲ್ಲ, ಅಂದರೆ ಸ್ಟ್ರೆಸ್ಸಲ್ಲಿರಲ್ಲ. ಅದೊಂದು ರಂಗಭೂಮಿಯ ಕೊಡುಗೆ ಅಂತಲೇ ಹೇಳ್ಬೋದು. ವೇದಿಕೆ ಯಾವಾಗ ಹತ್ತಿ ನಾವು ಆ್ಯಕ್ಟಿಂಗ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತೇವೆ, ಆವಾಗದಿಂದ ನಮ್ಮ ಎನರ್ಜಿ ಹೈಪ್ ಆಗುತ್ತೆ. ಎನರ್ಜಿ ತುಂಬ ಹೈಪ್ ಆಗಿರುತ್ತೆ. ನಮಗೆ ಗೊತ್ತೇ ಇರಲ್ಲ, ನಮಗೆ ಜ್ವರ ಬಂದಿದ್ರೂ ಗೊತ್ತಿರಲ್ಲ. ನಾವು 102 ಡಿಗ್ರಿ ಜ್ವರ ಇಟ್ಕೊಂಡು ಆ್ಯಕ್ಟ್ ಮಾಡಿದ್ದೇವೆ ನಾವು. ಆವಾಗಲೂ ಅಷ್ಟೇ 102. ಅಲ್ಲಿ ಹೊರಗೆ ಗ್ರೀನ್ ರೂಮಲ್ಲಿ ಹೆಂಗಿರ್ತೇವೆ ಅಂತ ಹೇಳಿದರೆ, ಟೇಬಲ್ ಮೇಲೆ ಮಲ್ಕೊಂಡು ಎಲ್ಲಾದರೂ ಶಾಮಿಯಾನದ ರಗ್ಗನ್ನು ಹಾಕ್ಕೊಂಡು ಅಲ್ಲಿ ಮಲ್ಕೊಂಡು ಹೆಂಗೆಲ್ಲ ಇರ್ತೀವಿ ನಾವು. ಸ್ಟೇಜಿಗೆ ಒಬ್ಬ ಕಲಾವಿದ ಬಂದ ಅಂದರೆ ಶಾರದಾ ಮಾತೆಯ ಕೃಪೆಯಿಂದ ಹೇಳ್ತೀವಿ, ಖಂಡಿತ ಆ ಕಲಾವಿದ ಅಂತೂ ನಗಿಸದೆ, ಜನರನ್ನು ಅಳಿಸುವ ಕ್ಯಾರೆಕ್ಟರ್ ಇದ್ದರೆ ಅಳಿಸದೆ ಅವನು ಹೊರಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ರಂಗಭೂಮಿಯದೊಂದು ವಿಶೇಷ ಒಂದು ಏನು ಹೇಳ್ತಾರೆ, ಒಂದು ಆಕರ್ಷಣೆ ಅಂತ ಹೇಳ್ಬೋದು. ರಂಗಭೂಮಿಯ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ಕಲಾವಿದನಿಗೆ. ಮತ್ತು ಮೆಂಟಲಿ ಇವಾಗ ನಾವು ಹೇಳ್ತೀವಿ, ನಾರ್ಮಲ್ ಕೆಲಸಕ್ಕಿರೋರು ಆಫೀಸಲ್ಲಿ ಏನಾದರೂ ಮಾತಾಡಿದರೆ ಹೇಳ್ತೀವಿ, ನಿನ್ನ ಮನೆ ಟೆನ್ಷನ್ ಇದ್ದರೆ ಮನೇಲಿ ಬಿಟ್ಟು ಬಾ ಮಾರಾಯ, ಇಲ್ಲಿ ತಗೊಂಬರ್ಬೇಡ ಅಂತೇಳಿ. ನಾಟಕದಲ್ಲಿ ಯಾವತ್ತೂ ಆ ರೀತಿ ಮಾತು ಯಾರಿಗೂ ಹೇಳಿರಲ್ಲ. ಯಾಕಂದರೆ ನಾಟಕದ ಒಂದು ಟೀಮ್ ಏನಿರುತ್ತೆ ಅದೊಂದು ಫ್ಯಾಮಿಲಿ ಆಗಿರುತ್ತೆ ನಮಗೆ. ನಮ್ಮ ಪ್ರಕಾರ ನಾವೆಲ್ಲ ಸುಖ ದುಃಖಗಳನ್ನು ಅಲ್ಲಿ ಕೂಡ ಹಂಚ್ಕೋತೀವಿ. ಸೊ ಹಾಗಾಗಿ ಯಾರು ನಮ್ಮ ಟೀಮಲ್ಲಿ ಯಾರಿದ್ರು ಎಲ್ಲರ ಕಷ್ಟಗಳು ಎಲ್ಲರ ಸುಖಗಳು ನಮ್ಗೆ ಗೊತ್ತಿರುತ್ತೆ. ಯಾರಾದರೂ ಬಂದು ಹೇಳಿದ್ರೆ ಮನೇಲಿ ಹೀಗಾಯ್ತು ಮಾರಾಯ ಹೀಗೆ ವಿಷಯ ಅಂತ ಹೇಳಿದ ತಕ್ಷಣ, ಬಿಡೋ ನಾಟಕ ಮಾಡೋಣ, ಎಲ್ಲ ಸರಿ ಹೋಗುತ್ತೆ, ದೇವರಿದ್ದಾರೆ, ಕೊರಗಜ್ಜೊಲ್ಲೇರು,
ಈ ಮಾತು ನಮ್ಮಲ್ಲಿ ಬರುತ್ತೆ, ಎಲ್ಲ ಕಲಾವಿದನ ಬಾಯಲ್ಲಿ ಆ ಮಾತು ಬರುತ್ತೆ. ಆ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ತಿಳ್ಕೊತೀವಿ ನಾವು. ಸೊ ಹಾಗಾಗಿ ಇವತ್ತಿನ ತನಕ ಯಾವುದೇ ಕಲಾವಿದರು ಎಷ್ಟು ಸ್ಟ್ರೆಸ್ ಇದ್ದರೂ ರಂಗವೇದಿಕೆಗೆ ಅಂತ ಹೋದ್ಮೇಲೆ ಆ ಸ್ಟ್ರೆಸ್ಸನ್ನು ಬಿಟ್ಟು ಆ್ಯಕ್ಟ್ ಮಾಡಿದ್ದಾರೆ. ಅದು ರಂಗಭೂಮಿಗಿರುವ ಶಕ್ತಿ ಅಷ್ಟೇ. ಸೊ ಇಷ್ಟು ವರ್ಷ ನಾಟಕದ ಜರ್ನಿ ಆಗ್ತಾ ಇರುತ್ತೆ, ಯಾವತ್ತಾದರೂ ತುಂಬ ಬೇಜಾರಾಗಿರುವಂಥದ್ದು, ಬೇಡಪ್ಪ ಈ ಫೀಲ್ಡ್ ಬೇಡ ಇತ್ತು ಅಥವಾ ಏನಾದರೂ ಬೇರೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸಿದ್ಯಾ ನಿಮಗೆ ಅಂತ? ಇಲ್ಲ, ಆ ರೀತಿ ಅನ್ಸೋದಿಕ್ಕೆ ಹೋಗಿಲ್ಲ ನನಗೆ. ನನಗೆ ತುಂಬ ಬೇಜಾರಾಗಿದ್ದು ನಾಟಕದಿಂದ ಯಾವತ್ತೂ ನನಗೆ ಬೇಜಾರಾಗಿಲ್ಲ. ಅಂದರೆ ತಂಡದಿಂದ ಆಗಿರ್ಬೋದು, ಇಲ್ಲ ಆ ರೀತಿ ನಾನು ನನ್ನ ಬಿಸ್ನೆಸ್ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೆ, ಬೇರೆಯವ್ರ ಬಿಸ್ನೆಸ್ ನಾನು ನೋಡೋದಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ನನಗೆ ಆ ಮಾತುಗಳು ಬಂದಿಲ್ಲ. ಬಟ್ ನಾನು ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲರ ಜೊತೆನೂ ಬೇಗ ಮಿಂಗಲ್ ಆಗ್ತೀನಿ, ಎಲ್ಲರ ಕಷ್ಟದಲ್ಲೂ ಸ್ಪಂದಿಸ್ತೀನಿ, ಸುಖದಲ್ಲೂ ಸ್ಪಂದಿಸ್ತೀನಿ. ನನ್ನಿಂದ ಫೈನಾನ್ಷಿಯಲಿ ಹೆಲ್ಪ್ ಮಾಡೋದಕ್ಕಾಗಿಲ್ಲ ಅಂದರೂ ನಾನಿದ್ದೀನಿ ಬಿಡೋ ಅಂತ ಒಂದು ಮಾತು ಬರುತ್ತೆ ನನ್ನ ಮನಸ್ಸಲ್ಲಿ. ಅದು ಏನೋ ಒಂದು ಬಾಯಿಂದ ಬರುತ್ತೆ, ಅದು ಅವ್ರಿಗೇನೋ ಟಚ್ ಆಗಿರುತ್ತೆ. ಯಾವತ್ತು ಯಾವ ಒಂದು ಕಲಾವಿದನು ತುಂಬ ಕಷ್ಟ ಬಂದರೆ, ಏನಾದರೂ ಒಂದು ಸೀಕ್ರೆಟ್ ಅಂತ ಇದ್ದರೆ ಅದನ್ನು ಶೇರ್ ಮಾಡೋದಕ್ಕೆ ಫಸ್ಟ್ ಕಾಲ್ ಮಾಡೋದಿದ್ರೆ, ಯಾವ ತಂಡದಲ್ಲಿರೋ ಯಾವ ಕಲಾವಿದನಾಗಿದ್ರು ಪಿಂಕಿ ರಾಣಿಗೆ ಏನಾದರೂ ಒಂದು ಸೀಕ್ರೆಟ್ ಇದೆ, ಇಲ್ಲ ಏನೋ ಒಂದು ಬೇಜಾರಿದೆ, ಏನೋ ಒಂದು ಸೊಲ್ಯೂಷನ್ ಕೇಳಬೇಕು, ಏನಿದ್ರು ಪರ್ಸ್ನಲಿ ಇದ್ದರು, ಅವ್ರ ವೈಫ್ ಬಗ್ಗೆ, ಅವ್ರ ಹೆಲ್ತಿನ ಬಗ್ಗೆ ಇರ್ಬೋದು, ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಇಶ್ಯೂಸ್ ಆಗಿರ್ಬೋದು. ಸೊ ಏನಿದ್ರು ನನಗೆ ಫೋನ್ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬ ಕಲಾವಿದನು, ಪಿಂಕಿ ಹೀಗೀಗಾಗಿದೆ, ಏನು ಹೀಗೆ ಡಾಕ್ಟ್ರ್ ಹತ್ರ ಹೋಗ್ಬೇಕಿತ್ತು, ಏನಾದರೂ ಸಿವಿಯರ್ ಇರುತ್ತಾ. ಸೊ ಈ ರೀತಿ ಏನೊಂದು ವಿಷಯ ಇದ್ರು ನನ್ನ ಹತ್ರ ಶೇರ್ ಮಾಡ್ಕೋತಾರೆ. ಅದು ಯಾಕೋ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾರೆ ಒಂದೇ ಮಾತು, ನಿಮ್ಗೆ ಏನೊಂದು ವಿಷಯ ಬಂದ್ರು ನಿನ್ನ ಹತ್ರ ಹೇಳಬೇಕು ಅಂತ ಅನ್ಸುತ್ತೆ ಕಣೆ, ಏನೋ ಗೊತ್ತಿಲ್ಲ, ನಿನ್ನ ಜೊತೆ ಹೇಳ್ದಾಗೆ ನಮ್ಗೆ ಯಾರ ಜೊತೆ ಏನು ಹೇಳೋಕ್ಕಾಗಲ್ಲ ಅಂತೇಳಿ. ಸೊ ಹಾಗಾಗಿ ನನಗೆ ಇವತ್ತಿನವರೆಗೂ ನಾಟಕ ಬಿಡಬೇಕು ಅಂತ ಇರಲಿ, ಇಲ್ಲ ಬೇರೆ ಏನಾದರೂ ಮಾಡಬೇಕು ಅಂತ ಇರಲಿ ಆಗಲಿಲ್ಲ. ಬಟ್ ಕೆಲವೊಂದು ಸಲ ಈ ಕೊರೋನಾದಂಥ ಒಂದು ಸಂಕಷ್ಟಗಳು ಬಂದಾಗ ಒಂದು ಸ್ವಲ್ಪ ಅನಿಸಿತ್ತು, ನಾಟಕ ಬಿಡಬೇಕು ಅಂತ ಅನಿಸ್ಲಿಲ್ಲ, ನಾಟಕದ ಜೊತೆ ನಾನೇನಾದರೂ ಬೇರೆ ಮಾಡಬೇಕಿತ್ತು. ಯಾಕಂದರೆ ನನಗೆ ಅಂದರೆ ಒಂದೊಂದು ಮನೆಯಲ್ಲಿರೋ ಕಷ್ಟಗಳನ್ನು ನೋಡಿದಾಗ, ಏನೋ ಮಗುನ ಬಗ್ಗೆ ಯೋಚನೆ ಮಾಡಿದಾಗ ನಾನು ತಪ್ಪು ಮಾಡ್ದೇನಾ ನಾಟಕದಲ್ಲೇ ಇದ್ದು ಅಂತೇಳಿ. ಆದರೂ ಇವತ್ತಿನವರೆಗೂ ಮನೆಯಲ್ಲಿ ಒಬ್ಬರು ಹೇಳಿಲ್ಲ ನಾಟಕ ಬಿಡು ಅಂತೇಳಿ. ಅಪ್ಪ ಹೇಳಿಲ್ಲ, ಅಮ್ಮ ಹೇಳಿಲ್ಲ, ಗಂಡ ಹೇಳಿಲ್ಲ, ಇವತ್ತಿನವರೆಗೂ ಮಗು ಕೂಡ ಹೇಳಲಿಲ್ಲ ನನ್ನ ಹತ್ರ. ಬಟ್ ಅವ್ರಿಗೆ ಏನೋ ಖುಷಿ, ನಾನು ಇದರಲ್ಲಿ ಏನೋ ಸಾಧಿಸ್ತೀನಿ ಅನ್ನೋ ಧೈರ್ಯ ಇದೆ. ಬಟ್ ಸತ್ಯವಾಗ್ಲೂ ಹೇಳಬೇಕು ಅಂದರೆ ಇಷ್ಟು ವರ್ಷದಲ್ಲಿ ನನ್ನ ಮನೆಗೆ ಒಂದು ಆಧಾರ ಅಂತೇಳಿ ಆಗಿರೋದು ಅಂತ ಹೇಳಿದರೆ ನನ್ನ ರಂಗಭೂಮಿನೇ. ಅದರಿಂದನೇ ನನ್ನ ತಂಗಿ ಮದುವೆ ಮಾಡಿಕೊಟ್ಟಿದ್ದೀನಿ, ಅದರಿಂದನೇ ನನ್ನ ಮನೆ ಸಾಕ್ತಾ ಇದ್ದೀನಿ, ನನ್ನ ಮಗನ ವಿದ್ಯಾಭ್ಯಾಸ ನೋಡಿದ್ದೀನಿ, ನನ್ನ ತಮ್ಮನ ವಿದ್ಯಾಭ್ಯಾಸ ನೋಡಿದ್ದೀನಿ. ಈ ರಂಗಭೂಮಿಯ ಕೊಡುಗೆ ಅಂತ ಹೇಳಿದರೆ ನನಗೆ ತುಂಬ ಇದೆ ನನ್ನ ಜೀವನದಲ್ಲಿ. ಇವತ್ತಿನವರೆಗೂ ನಾನು ಏನೇ ಮಾಡಿದ್ರು ಅದು ನನ್ನ ರಂಗಭೂಮಿಯಿಂದ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾವತ್ತು. ಈಗ ರಂಗಭೂಮಿ ಕಲಾವಿದರು ಅಂತ ಹೇಳಿದಾಗ ಅವರಿಗೆ ಹೊರಗಡೆ ತುಂಬ ಹೆಸರಿದೆ, ಗೌರವ ಇದೆ, ಒಳ್ಳೆ ಸಂಪಾದನೆ ಇರುತ್ತೆ, ಎಲ್ಲ ಇರುತ್ತೆ. ಆದರೂ ಕೂಡ ಕೆಲವೊಂದು ಸಂಕಷ್ಟದ ಸಂದರ್ಭ ಬಂದಾಗ ಅವರು ಓಪನ್ ಆಗಿ ಹೇಳ್ತಾರೆ, ಇಲ್ಲ ನಾನು ತುಂಬ ಕಷ್ಟದಲ್ಲಿದ್ದೀನಿ, ಹಣ ಇಲ್ಲ, ಆ ಥರ ಹೇಳ್ತಾರೆ. ಪಬ್ಲಿಕ್ ಆವಾಗ ಒಂದು ಮಾತು ತಗೊಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಏನು ಇವರಿಗೆ ಇಷ್ಟು ಶೋ ಇರುತ್ತೆ, ಇಷ್ಟು ದುಡ್ಡು ಮಾಡ್ತಾರೆ, ಬಟ್ ಅವರ ಜೀವನದಲ್ಲಿ ಒಂದು ಸೇವಿಂಗ್ಸ್ ಮಾಡೋದಾಗಿರ್ಬೋದು, ಅಥವಾ ಜೀವನದಲ್ಲಿ ಬೇರೆ ಏನಾದರೂ ಒಂದು ದಾರಿ, ಒಂದು ಅಂಗಡಿನ ಏನಾದರೂ ಮಾಡಿ ಒಂದು ಸೈಡಿಂದ ಇನ್ಕಮ್ ಬರೋ ಥರ ಏನಾದರೂ ಮಾಡಿರಲ್ವಾ, ಇಷ್ಟು ದುಡ್ಡು ಮಾಡಿದ್ರೆ ಅವ್ರು ಯಾಕೆ ಅಳ್ತಾರೆ ಅಂತ ನಿಮ್ಮ ಹತ್ರ ಕೇಳೋದು. ಇಷ್ಟು ವರ್ಷದ ರಂಗಭೂಮಿ ಜರ್ನಿಯಲ್ಲಿ ರಂಗಭೂಮಿಯ ದುಡ್ಡಿನಲ್ಲಿ ಮನೆ ನಡೆಸೋದಲ್ಲದೆ ಒಬ್ಬ ಕಲಾವಿದೆ ಬೇರೆ ಯಾವ ರೀತಿಯಲ್ಲೆಲ್ಲ ಜೀವನ ಕಟ್ಟಿಕೊಳ್ಬಹುದು? ರಂಗಭೂಮಿ ಕಲಾವಿದರು ತುಂಬ ಜನ ದುಡ್ದು ಇವಾಗ ರಂಗಭೂಮಿ ಕಲಾವಿದ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಅವರ ಜೀವನದ ಸಂಕಷ್ಟಕ್ಕೋಸ್ಕರ, ಅವರ ಒಂದು ಜೀವನ ನಡೆಯೋದಕ್ಕೋಸ್ಕರನೇ ಇರೋರು. ಈ ರಂಗಭೂಮಿ ಕಲಾವಿದರು ಎಲ್ಲರೂ ಒಂದೊಂದು ಫ್ಯಾಮಿಲಿದೊಂದು ಆಧಾರ ಸ್ತಂಭ ಆಗಿರೋರೇ ಇರೋರು ಎಲ್ಲರೂ. ಸೊ ಎಲ್ಲರನ್ನ ಗಮನಿಸ್ತಾ ಬಂದರೆ ಎಲ್ಲರೂ ಹೇಳೋದು ಇಷ್ಟೇ, ನಾನು ನನ್ನ ತಂಗಿ ಮದುವೆ ಮಾಡಿದೆ, ನಾನು ನನ್ನ ಅಪ್ಪ ಅಮ್ಮನಿಗೆ ಹೆಲ್ತಿಗೆ ಹೀಗೀಗಾಗಿತ್ತು ಅದಕ್ಕೆ ನಾನು ಸ್ಪಂದಿಸಿದೆ, ನಾನು ಮನೆ ಕಟ್ಟಿದೆ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ನನ್ನ ಮಕ್ಕಳು ಈ ರೀತಿ ಕಲಿತು ಇವಾಗ ಈ ರೀತಿ ಕೆಲಸದಲ್ಲಿದ್ದಾರೆ. ಪ್ರತಿಯೊಬ್ಬ ಕಲಾವಿದನ ಬಾಯಲ್ಲಿ ಬಂದಿರೋದಿಷ್ಟೇ. ಸೇವಿಂಗ್ ಮಾಡಿ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಹೇಳ್ದವ ಇಲ್ಲ. ಬಟ್ ನಾನು ನಾಟಕದಲ್ಲಿ ದುಡ್ದು ನನ್ನ ಮನೆ ಕಟ್ಟಿದೆ, ನಾನು ನಾಟಕದಲ್ಲಿ ದುಡ್ದು ನನ್ನ ಅಪ್ಪ ಅಮ್ಮನ ಹುಷಾರು
ಮಾಡಿದೆ, ನಾನು ನನ್ನ ತಂಗಿ ಮದುವೆ ಮಾಡಿಕೊಟ್ಟೆ, ನನ್ನ ಅಕ್ಕಂದ್ರ ಮದುವೆ ಮಾಡಿಕೊಟ್ಟೆ, ನಾನೊಂದು ಗಾಡಿ ತೆಗೆದು ಇವಾಗ ಮಕ್ಕಳು ಸ್ಕೂಲ್ ಟ್ರಿಪ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಮಾತುಗಳು ಬರುವಾಗ ಖುಷಿ ಅನಿಸುತ್ತೆ. ಪ್ರತಿಯೊಬ್ಬ ರಂಗಭೂಮಿ ಕಲಾವಿದ ಏನಿದ್ದಾನೆ ಅವ್ನು ಏನು ಸಂಪಾದನೆ ಮಾಡಿದ್ದಾನೆ, ಏನು ಉಳಿತಾಯ ಮಾಡಿದ್ದಾನೆ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಎಲ್ರಿಗೂ ರಂಗಭೂಮಿ ಒಂದಲ್ಲ ಒಂದು ರೀತಿಯಿಂದ ತುಂಬ ಹೆಲ್ಪ್ ಮಾಡಿದೆ, ತುಂಬ ಸಹಾಯ ಮಾಡಿದೆ. ಅಂದರೆ ಇವತ್ತು ಹೇಳ್ತಾರೆ ರಂಗಭೂಮಿ ಇಲ್ಲದೆ ಇದ್ದರೆ, ನನಗೆ ಒಂದೊಂದ್ಸಲ ಆ ಪ್ರಶ್ನೆ ನನಗೆ ಬರುತ್ತೆ, ರಂಗಭೂಮಿ ಇಲ್ಲದೆ ಇದ್ದರೆ ನಾನೇನು ಮಾಡ್ತಿದ್ದೆ, ನಾನು ಯಾವ ರೀತಿ ವರ್ಕ್ ಮಾಡ್ತಿದ್ದೆ, ಸ್ಯಾಲ್ರಿ ಸಿಗ್ತಾ ಇತ್ತು, ಬಟ್ ಆದರೂ ಇಷ್ಟು ಜನನ ನಾನು ಗುರ್ತಿಡಿಯೋದಕ್ಕಾಗ್ತಿರ್ಲಿಲ್ಲ. ಈ ಒಂದು ಸಂಬಂಧ, ಈ ರಂಗಭೂಮಿ ಮತ್ತು ಈ ಸಮಾಜಕ್ಕಿರೋ ಒಂದು ಸಂಬಂಧ ಒಂದು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವೊಂದು ನಟರಾಗದೇ ಇದ್ದರೆ, ರಂಗಭೂಮಿಯಿಂದ ಒಂದು ನಟರಾಗಿ ಬರದೇ ಇದ್ದರೆ, ನಮಗೆ ಮತ್ತು ಸಮಾಜಕ್ಕೆ ಇರುವ ಒಂದು ಆತ್ಮೀಯ ಸಂಬಂಧ ನಮ್ಮಿಂದ ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ರಂಗಭೂಮಿ ಜನಗಳನ್ನ ಕೊಟ್ಟಿದೆ, ಅಭಿಮಾನಿಗಳನ್ನ ಹುಟ್ಟು ಹಾಕಿದೆ. ಇದಕ್ಕಿಂತ ದೊಡ್ಡ ಆಸ್ತಿ ನಾವು ಮಾಡೋದೇನಿದೆ? ನಿಜ. ಈಗ ನಿಮಗೆ ಅನ್ಸುತ್ತಾ, ಅಂದ್ರೆ ನೀವು ದಪ್ಪ ಇರೋದ್ರಿಂದಾನೇ ಕೆಲವೊಂದು ಪಾತ್ರಗಳ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ಈಗ ರೀಸೆಂಟ್ ಆಗಿ ನಿಮಗೆ ತುಳುವಿನಲ್ಲಿ ಬೆಸ್ಟ್ ಫೀಮೇಲ್ ಕಾಮಿಡಿಯನ್ ಅನ್ನೋ ಅವಾರ್ಡ್ ಕೂಡ ಬಂತು ಒಂದು ಕಾಮಿಡಿನಾಗೆ. ಅದು ತುಂಬಾ ರೇರ್. ಅಂದ್ರೆ ಮೇಲ್ ಆರ್ಟಿಸ್ಟ್ ಆಗಿ ತುಂಬಾ ಜನ ಇದ್ದಾರೆ, ಫೀಮೇಲ್ ಅಂತ ಹೇಳಿದ್ರು ಬರೀ 1% ಮಾತ್ರ. ಅದರಲ್ಲಿ ನಿಮಗೆ ಬಂದಿದೆ ಅಂತ ಹೇಳಿದಾಗ ನಿಮಗೆ ಈಗ ದಪ್ಪ ಇರೋದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತಾ? ತುಂಬ ಖುಷಿಯಾಗೋ ವಿಷಯ ಏನಂದರೆ, ತುಳುವಲ್ಲಿ ಫಿಮೇಲ್ ಕಾಮಿಡಿಯನ್, ದಿ ಬೆಸ್ಟ್ ಫಿಮೇಲ್ ಕಾಮಿಡಿಯನ್ ಅಂತ ಅವಾರ್ಡ್ ಬಂದಿದೆ. ತುಂಬ ಥ್ಯಾಂಕ್ಸ್. ಅದು ನನ್ನ ಅಭಿಮಾನಿಗಳಿಂದ ನನಗೆ ಆ ಪಾತ್ರವನ್ನು ಸೃಷ್ಟಿ ಮಾಡಿಕೊಟ್ಟ ರೂಪೇಶ್ ಶೆಟ್ಟಿಯಿಂದ ಸಾಧ್ಯ ಆಗಿದ್ದು, ಆ ಗಿರ್ಗಿಟ್ ಸಿನಿಮಾದಿಂದ ಸಾಧ್ಯ ಆಗಿದ್ದು. ಈ ಗಿರ್ಗಿಟ್ ಸಿನಿಮಾ ಬಂದಾಗ ನನ್ನ ಹತ್ರ ತುಂಬ ಜನಗಳು ಬಂದು ಕೇಳಿದಂಥ ಒಂದೇ ಮಾತು ಹೇಗೆ ಅಂದರೆ, ಇಲ್ಲಿ ಒಬ್ಬರ ಗಾತ್ರ, ಒಬ್ಬರ ಬಣ್ಣ, ಇದರಿಂದ ಕೆಲವರಿಗೆ ಅವಕಾಶಗಳು ಸಿನಿಮಾದಲ್ಲಿ ಸಿಗ್ತಾ ಹೋಗೋದು. ಸೊ ಅದು ನಮಗೆ ದೊಡ್ಡ ಪಾತ್ರ, ಸಣ್ಣ ಪಾತ್ರ ಅಂತೇಳಿ ಒಂದು ನಟರಾಗಿ ನಾವು ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ನಮಗೆ ಆ್ಯಕ್ಚುಲಿ ಯಾವ ಪಾತ್ರ ಕೊಟ್ಟರು ನಾವು ಅದಕ್ಕೆ ಒಂದು ಜೀವ ತುಂಬಿ ಅದನ್ನು ಅಭಿನಯಿಸಿ ಬರಬೇಕು ಅನ್ನೋದು ಮಾತ್ರ ನಮ್ಮ ಮೈಂಡಲ್ಲಿ ಇರುತ್ತೆ. ಸೊ ಹಾಗಾಗಿ ಕೆಲವು ಜನರುಗಳು ನನಗೆ ಸಿಕ್ಕಿದಾಗ ಕೇಳೋದು ಹೀಗೆ, ನಿಮ್ಮ ಸಿನಿಮಾ ನೋಡಿದೆ, ಗಿರ್ಗಿಟ್ ನೋಡಿದೆ ಮೊನ್ನೆ, ಚೆನ್ನಾಗಿತ್ತು, ಒಂದೇ ಸೀನ್ ಅಲ್ಲ ನಿಮ್ಮದು? ಕೆಲವು ಸಿನಿಮಾಗಳಲ್ಲಿ ನನಗೆ ಸೇಮ್ ಕ್ವಶನ್ ಕೇಳ್ತಾ ಬಂದಿರೋದು ಜನಗಳು. ಒಂದೇ ಸೀನ್, ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ನೋಡಿದೆ, ಒಂದೇ ಸೀನ್ ಅಲ್ಲ ನಿಮ್ಮದು? ಮತ್ತು ಈ ರೀತಿ ಕ್ವಶನ್ಗಳೇ ನಂಗೆ ತುಂಬ ಬಂದಿರೋದು. ಅದು ನನಗೆ ಆ ಒಂದೇ ಸೀನು, ಸಣ್ಣ ಪಾತ್ರ, ಜಸ್ಟ್ ಹಿಂಗೆ ಬಂದು ಹೋಗೋದು, ಈ ರೀತಿ ನನಗೆ ಯೋಚನೆಗಳು ಯಾವತ್ತೂ ಬಂದಿಲ್ಲ. ಅದು ನನ್ನ ಮನೆಯವ್ರಿಗೂ ಯೋಚನೆಗಳು ಬಂದಿಲ್ಲ. ಬಟ್ ಅದೇ ಒಂದೇ ಸೀನ್, ಅದೇ ಒಂದು ಸಣ್ಣ ಪಾತ್ರ ಇವತ್ತು ನನಗೆ ಬೆಸ್ಟ್ ಫೀಮೇಲ್ ಅವಾರ್ಡ್ ತೆಗೆದುಕೊಟ್ಟಿದೆ. ಯೋಚನೆ ಮಾಡಿ, ಪಾತ್ರ ಯಾವುದೇ ಆಗಿರಲಿ, ದೊಡ್ಡದಾಗಿರಲಿ ಸಣ್ಣದಾಗಿರಲಿ, ಬಟ್ ಆ ಅಭಿನಯಕ್ಕೆ, ಆ ಒಂದು ಪಾತ್ರಕ್ಕೆ ಜೀವ ತುಂಬಿಸಿ ಅಭಿನಯ ಮಾಡಿದಾಗ ಮಾತ್ರ ಅದು ನಿಮ್ಮ ಕಣ್ಣು ಮುಂದೆ ಅಷ್ಟು ಶೋಭೆ ತರೋದಕ್ಕೆ ಸಾಧ್ಯ. ನಿಜವಾಗಿ ಆ ಪಾತ್ರ ಯಾವ ರೀತಿ ಮಾಡಿದ್ದೀನಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಿರ್ಗಿಟ್ ಸಿನಿಮಾದಲ್ಲಿ ಆ ಒಂದು ಪಾತ್ರ ಒಂದು ಗಂಟೆಯಲ್ಲಿ ಶೂಟ್ ಆಗಿದೆ. 1 ಗಂಟೆನೂ ಇಲ್ಲ, ಒಂದು 45 ಮಿನಿಟ್ಸಲ್ಲಿ ಶೂಟ್ ಆಗಿದೆ ನನಗೆ. ಸೊ ಆ ಪಾತ್ರ ಸಣ್ಣ ಪಾತ್ರ. ನಾನು ಚಿತ್ರದಲ್ಲಿ ಅಭಿನಯಿಸುವಾಗ, ಸಿನಿಮಾದಲ್ಲಿ ಅಭಿನಯಿಸುವಾಗ ನಾನು ಯೋಚನೆನೂ ಮಾಡಿಲ್ಲ ಈ ರೇಂಜಲ್ಲಿ ರೀಚ್ ಆಗುತ್ತೆ ಅಂತೇಳಿ ನಾನು ಯೋಚನೆ ಮಾಡಲಿಲ್ಲ. ಬಟ್ ಇವತ್ತು ತುಂಬ ಹೆಮ್ಮೆ ಅನಿಸುತ್ತೆ, ತುಳು ಸಿನಿಮಾ ರಂಗದಲ್ಲಿ ನನಗೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಗಿರ್ಗಿಟ್ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿನ ಯಾವತ್ತೂ ಆ ಒಂದು ವಿಷಯಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಯಾಕಂದರೆ ಆ ಪಾತ್ರಕ್ಕೆ ನೀನೇ ಬೇಕು ಕಣೆ ಅಂತೇಳಿ ಹುಡುಕಿದ್ದಾನೆ, ನೀನೇ ಮಾಡಬೇಕು ಕಣೆ, ನಿನ್ನಿಂದಾನೇ ಆಗೋದು ಅಂತ ಹೇಳಿದ್ದಾನೆ. ಆ ಒಂದು ವಿಷಯಕ್ಕೆ ನಾನು ಯಾವತ್ತಿದ್ರೂ ಚಿರಋಣಿ ಅಷ್ಟೇ. ಸೊ ನೀವು ಈ ಹಿಂದೆ ತುಳು ಸಿನಿಮಾಗಳಲ್ಲಿ ಅಥವಾ ಕನ್ನಡದಲ್ಲಿ ನಟನೆ ಮಾಡಿದ್ರೆ ಯಾವೆಲ್ಲ ಸಿನಿಮಾದಲ್ಲಿ ನಟನೆ ಮಾಡಿದ್ರಿ, ಮತ್ತು ಮೊದಲ ಬಣ್ಣ ಹಚ್ಚಿದ ಸಿನಿಮಾ ಯಾವುದು? ಸುಂದರೈ ಮಂದಾರ ಸೇರಿದ್ದು ಪನ್ನಡ ಬೊಡ್ಚ ಮೊದಲ ತುಳು ಸಿನಿಮಾ. ಆಮೇಲೆ ಏರ ಉಲ್ಲೇರ್ಗೆ, ಪತ್ತನಾಜೆ, ಉಡಲ್, ಆಮೇಲೆ ಗೋಲ್ಮಾಲ್, ಪಿಲಿಬೇಲೆ ಮುನಕ್ಕ, ಗಿರ್ಗಿಟ್, ಪೆಪ್ಪೆರರ ಪ್ಯಾರರ, ಸರ್ಕಸ್, ಇನ್ನು ಮುಂದೆ ಬರೋ ಸರ್ಕಸ್,
ಆಮೇಲೆ Sounds. ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಆ್ಯಂಡ್ 24 ತುಳು ಸಿನಿಮಾಗಳು, ಹಾಗೆ ಕನ್ನಡದ ದೂರದರ್ಶನ, ಗರುಡಗಮನ ವೃಷಭವಾಹನ, ಮತ್ತು RRR, ಪುರುಷೋತ್ತಮನ ಪ್ರಸಂಗ, ಹರೀಶ ವಯಸ್ಸು 36, ಆ್ಯಂಡ್ 2-3 ಇರ್ಬೋದು, ಒಂದು 8 ಕನ್ನಡ ಸಿನಿಮಾಗಳು. ಸೊ ಈಗ ಹೇಳಿದ್ರಿ, ಈಗ ರೂಪೇಶ್ ಶೆಟ್ಟಿ ಅವರ ಬಗ್ಗೆ ಕೂಡ ನೀವು ಮಾತನಾಡಿದ್ರಿ. ಗಿರ್ಗಿಟ್ ಸಿನಿಮಾ ನಿಮಗೊಂದು ಬ್ರೇಕ್ ಕೊಟ್ಟಂತ ಸಿನಿಮಾ, ಜನರು ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ಗುರುತಿಸಿದಂತ ಸಿನಿಮಾ. ರೂಪೇಶ್ ಶೆಟ್ಟಿ ತಮ್ಮ ಕ್ಲಾಸ್ಮೇಟ್ ಅಂತ ಕೇಳಿದ್ವಿ, ಹೌದಾ? ಹೇಗಿತ್ತು ನಿಮ್ಮ ಫ್ರೆಂಡ್ಶಿಪ್, ಶಾಲಾ ದಿನಗಳು, ಎಲ್ಲಿ ನೀವು ಮೊದಲು ಭೇಟಿಯಾದದ್ದು? ನಾನು ಮತ್ತೆ ರೂಪೇಶ್ ಶೆಟ್ಟಿ ರೊಸಾರಿಯೋ PU ಕಾಲೇಜಿದ್ದು ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಒಂದೇ ಕ್ಲಾಸಲ್ಲಿರುವಾಗ ಅವನು ಸಿಂಗರ್ ಆಗಿದ್ದ, ನಾನು ವೆಲ್ ನೋನ್ ಸ್ಪೀಚ್ ಎಲೊಕೇಶನ್ ಕಾಂಪಿಟೇಷನಲ್ಲಿದ್ದೆ. ಇಬ್ಬರು ಒಂದ್ಸಲ ದೊಡ್ಡ ಕಾಂಪಿಟೇಷನ್ಗೆ ಮೀಟಪ್ಗೆ ಹೋಗಿದ್ವಿ. ಅಲ್ಲೂ ಕೂಡ ಅವನು ಸಿಂಗರ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದ ರೊಸಾರಿಯೋ ಕಾಲೇಜಿಂದ, ನಾನು ಎಲೊಕೇಶನ್ಗೆ ಕಾಂಪೀಟ್ ಮಾಡಿದ್ದೆ. ಸೊ ಹಾಗೆ ನಮ್ಮದು ಆದರೆ ಕಾಲೇಜಲ್ಲಿರುವಾಗ ಯಾವ ರೀತಿ ಅಂದರೆ ತುಂಬ ದಿ ಬೆಸ್ಟ್ ಫ್ರೆಂಡ್ಸು ಅಂತ ಕುಚಿಕೂಸ್ ಟೈಪೆಲ್ಲ ಇಲ್ಲ. ಬಟ್ ಆದರೂ ನಾವು ಕನ್ನಡದಲ್ಲಂತೂ ನಾವು ತಗೊಂಡಿದ್ದು ಹಿಂದಿ ಅಲ್ಲ, ಕನ್ನಡ ಸ್ಟೂಡೆಂಟ್ಸ್ ನಾವು. ಸೊ ಆವಾಗ ಮಾತ್ರ ಕನ್ನಡ ಸ್ಟೂಡೆಂಟ್ಸ್ ಇಲ್ಲ, ಹೌದು ಕನ್ನಡ ಸ್ಟೂಡೆಂಟ್ಸ್ ನಾವು. ಸೊ ಆವಾಗ ಯಾವಾಗಲೂ ಜ್ಯೋತಿ ಮ್ಯಾಮ್ ಅಂತ ಇದ್ದರು, ಅವರಿಗೆ ತುಂಬ ಪ್ರೀತಿಯ ಸ್ಟೂಡೆಂಟ್ಸ್ ಅಂದರೆ ನಾವಿಬ್ಬರು. ಯಾಕೆಂದರೆ ಅವರು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿದ್ದರು, ನಾವು ಕಲ್ಚರಲ್ಲೆಲ್ಲ ತುಂಬ ಅಂದರೆ ಸ್ಪೋರ್ಟಿವ್ ಆಗಿ ನಾವು ತಗೊಂಡು ನಾವು ಆ್ಯಕ್ಟ್ ಮಾಡ್ತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೋಗ್ತಾ ಇದ್ವಿ. ಅದರಿಂದ ನಾವು ತುಂಬ ಅಲ್ಲಿಂದ ನಾವು ಅಂದರೆ ನಮ್ಮ ಈ ಕಲ್ಚರಲ್ ಒಂದು ಸಾಂಸ್ಕೃತಿಕ ವೇದಿಕೆ ಏನಿರುತ್ತೆ ಅದರಲ್ಲಿ ನಾವು ತುಂಬ ಒಳ್ಳೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಿದ್ದರಿಂದ ನಾವು ಒಂದು ಒಳ್ಳೆ ಫ್ರೆಂಡ್ಸ್ಗಳಾಗಿದ್ವಿ ಅಷ್ಟೇ. ಬಟ್ ಅದ್ರ ನಂತರದ ಜರ್ನಿ ನಮ್ಮದು ಸ್ಟಾರ್ಟ್ ಆಗಿದ್ದು ಸಿನಿಮಾದಿಂದಾನೇ. ಅದ್ರ ನಂತರದ ಜರ್ನಿ ಏನಿದ್ರು, ಅವನು ನನ್ನನ್ನು ಫ್ರೆಂಡ್ ಅಂತ ಹೇಳಿ ಕರೆದು ನೀನು ಪಾತ್ರ ಮಾಡು ಅಂತ ಹೇಳೋ ಅಂಥ ವ್ಯಕ್ತಿತ್ವದ ಮನುಷ್ಯ ಅಲ್ವೇ ಅಲ್ಲ. ನಿನ್ನಿಂದ ಆ ಎಬಿಲಿಟಿ ಇದೆ, ಆ ಪಾತ್ರಕ್ಕೆ ನಿನ್ನಿಂದ ಜೀವ ತುಂಬೋದಕ್ಕೆ ಸಾಧ್ಯ ಅಂತ ಹೇಳಿನೇ ಅವ್ನು ಕರೆಸ್ಕೊಳ್ಳೋದು. ಅವನು ಎಷ್ಟೇ ಆತ್ಮೀಯರಾಗಿದ್ದರು, ಎಷ್ಟೇ ಕ್ಲೋಸ್ ಫ್ರೆಂಡ್ಸೇ ಇದ್ದರು, ಎಷ್ಟೇ ಅವನು ಬಂಧು ಬಳಗನೇ ಇದ್ದರು, ಅವರಿಂದ ಸಾಧ್ಯ ಆದರೆ ಮಾತ್ರ ತಗೋತಾನೆ ಅಲ್ಲದೆ ಸುಮ್ಮನೆ ತಗೊಂಡು ಅವ್ರನ್ನೇನೋ ನಾನು ಬಳಸ್ಕೋತೀನಿ ಅಂತೇಳಿ ಬಳಸ್ಕೊಳ್ಳೋ ಅಂಥವನಲ್ಲ. ಅವನು ಅವರಿಂದ ಏನಾದರೂ ಒಂದು ಎಬಿಲಿಟಿ ಇದೆ ಅಂತೇಳಿ ನೋಡಿ ಚೂಸ್ ಮಾಡಿ ತಗೊಳ್ಳೋವಂಥ ರೂಪೇಶ್. ಅವನೇನಿದ್ರು ನಾನೇ ತಪ್ಪು ಮಾಡಿದ್ರು ಸ್ಟ್ರೈಟಾಗಿ ಹೇಳ್ತೀನಿ, ಬೇರೆಯವ್ರು ತಪ್ಪು ಮಾಡಿದ್ರು ಸ್ಟ್ರೈಟಾಗಿ ಹೇಳ್ತಾನೆ. ಸೊ ಆ ರೀತಿ ಒಂದು ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ. ಮತ್ತು ನೋಡೋದಕ್ಕೆ ಹೇಗಿದ್ದಾನೆ ಅದಕ್ಕಿಂತ ತುಂಬ ಸ್ಮೂತ್, ಅಂದರೆ ತುಂಬ ಮೃದು ಮನಸ್ಸಿನವ. ಯಾರಿಗೆ ಕಷ್ಟ ಬಂದರೂ ಮೊದಲು ಸ್ಪಂದಿಸ್ತಾನೆ, ಮೊದಲಿಂದನೂ ಹಾಗೆ, ಸ್ಕೂಲ್ ಲೈಫಿಂದನೂ ಹಾಗೆ. ಯಾರಿಗೆ ಕಷ್ಟ ಬಂದರೂ ಸ್ಪಂದಿಸ್ತಾನೆ, ಮತ್ತು ಯಾರ ಬಗ್ಗೆನೂ ಯಾರ ಬಗ್ಗೆ ಮಾತಾಡಿ ಕಾಲಹರಣ ಮಾಡಲ್ಲ. ಅವನ ಜೀವನದ ಬಗ್ಗೆ, ಇವನ ಜೀವನದ ಬಗ್ಗೆ ಅವನ ಕೆಲಸ ಏನಿದೆ ಅವನಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದ. ಕಾಲೇಜಲ್ಲಿರೋವಾಗಲೂ ಹಾಗೆ, ಇವಾಗಲೂ ಹಾಗೆ. ಅವನದೇನಿದೆ ನೀಟಾಗಿ ಅವನು ವರ್ಕ್ ಮಾಡ್ತಾ ಹೋಗ್ತಾನೆ. ಬಟ್ ಸ್ವಲ್ಪ ಮುಂಗೋಪಿ ಅವಾಗಲೂ ಇದ್ದ, ಇವಾಗಲೂ ಸ್ವಲ್ಪ ಇದೆ ಅದು. ಸೊ ಸಣ್ಣ ಪಾತ್ರ ಆದರೂ ಕೂಡ ತುಂಬ ವೈರಲ್ ಆಗಿತ್ತು ತಮ್ಮ ವಿಡಿಯೋ. ಮಂಗಳೂರಿನ ಆಲ್ಮೋಸ್ಟ್ ಮೊಬೈಲ್, ವಾಟ್ಸ್ಆ್ಯಪ್ ಸ್ಟೇಟಸಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ತಮ್ಮ ವಿಡಿಯೋ ತುಂಬ ಹರಿದಾಡಿದೆ. ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸ್ ಪಬ್ಲಿಕ್ಗೆ ಹೋದಾಗ ಯಾವ ಥರ ಇತ್ತು ನಿಮಗೆ? ಅದು ಆ್ಯಕ್ಚುಲಿ ನಾನು ಸುಮ್ಮನೆ ಮಾಡಿ ಹಾಕಿದಂಥ ವಿಡಿಯೋ. ಒಂದು 2-3 ದಿನ ಏನೂ ಇರಲಿಲ್ಲ, ಅದರ ಹವಾನೇ ಇರಲಿಲ್ಲ, ಹಾಗೆ ಹೋಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಒಂದಿನ ನೋಡುವಾಗ ವೈರಲ್ ಆಗಿಬಿಟ್ಟು ನವೀನ್ ಡಿ ಪಾಟೀಲ್ ಸರ್ ಇದು ಸ್ಟೇಟಸಲ್ಲಿದೆ ಆ ವಿಡಿಯೋ. ಸೊ ನವೀನನ್ನ ಹಾಕಿದ್ದಾರೆ ಅಂದೆ, ಮತ್ತೆ ಅದನ್ನು ಹಾಗೆ ಬಿಟ್ಟೆ. ಅದೇನು ವಿಷಯ ದೊಡ್ಡದು ಇತ್ತು, ಕೆಲವರು ಒಂದಷ್ಟು ಜನ ಹಾಕಿದ್ರು ಅಷ್ಟೇ. ಓಕೆ ಥ್ಯಾಂಕ್ ಯು ಹೇಳಿದೆ, ಅಲ್ಲಿಗೆ ಬಿಟ್ಟೆ. ಒಂದಿನ ನೈಟು ನನಗೆ ಮಿಮಿಕ್ರಿ ಶರಣ್ ಅಣ್ಣ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಎಲ್ಲಿದ್ಯಾ ಅಂತಾನೆ. ಮನೇಲಿದ್ದೀನಣ್ಣ. ಏನು? ಏನಿಲ್ಲ, ನಿಂಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡು ಅಂದ. ನಾನು ಆ ವಿಡಿಯೋ ಓಪನ್ ಮಾಡಿ ನೋಡೋವಾಗ ಒಂದು ಅಜ್ಜ ಬೈದಿದ್ದಿರುತ್ತೆ, ನನಗೆ ಕೌಂಟ್ರ್ ಕೊಟ್ಟು ಬೈದಿರ್ತಾರೆ. ಸೊ ಆ ವಿಡಿಯೋ ಇರುತ್ತೆ. ನಾನು ಫೋನ್ ಮಾಡ್ತೀನಿ ಶರಣಣ್ಣನಿಗೆ, ಮತ್ತೆ ಬೇಕಿತ್ತಾ ನಿನಗೆ ಸೀರಾ? ಯಾಕೆ ಬೇಕಿತ್ತು? ಕುಡುಕ್ರ ಬಗ್ಗೆ ಮಾತಾಡೋದು ಬೇಕಿತ್ತಾ ಅಂತ ಹೇಳ್ದ.
ಆಮೇಲೆ ನಾನು ಇಲ್ಲ ನಾನು ಸುಮ್ಮನೆ ಮಾಡಾಕಿತ್ತು, ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದೆ. ಸುನಿಲ್ ನೆಲಿಗುಡ್ಡೆ ಫೋನ್ ಮಾಡ್ತಾರೆ ಸ್ವಲ್ಪ ಹೊತ್ತಲ್ಲಿ, ಪಿಂಕಿ ವಿಡಿಯೋ ಎಲ್ಲ ಬಂದಿದೆ ಏನು ಹಾಗೆ ಹೇಳ್ತಾನೆ. ಸುನಿಲಣ್ಣ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಸುನಿಲಣ್ಣ ಏನಕ್ಕೆ ಅಂದರೆ ನನಗೆ ಬೇಜಾರಾಗಿರುತ್ತೆ ಅಂತ ಸಮಾಧಾನ ಮಾಡ್ಲಿಕ್ಕೆ ಫೋನ್ ಮಾಡಿರ್ತಾರೆ. ಸುನಿಲಣ್ಣ ಏನಿಲ್ಲ ಬಿಡಿ ಆ ರೀತಿ ಅದನ್ನು ಅಲ್ಲಿಗೆ ಇದು ಮಾಡ್ತೀನಿ. ಚೇತನ್ ಪಿಲ್ಲರ್ ಫೋನ್ ಮಾಡ್ತಾರೆ, ಪಿಂಕಿ ಹೀಗೀಗ ಬಂದಿದೆ ಏನು ಮಾಡೋದು ಅಂತೇಳಿ. ಇಲ್ಲ ನನಗೇನು ಬೇಜಾರಾಗಿಲ್ಲಣ್ಣ. ಸೊ ಈ ರೀತಿ ಕಾಲ್ ಸ್ಟಾರ್ಟ್ ಆಗಿದ್ದು ನೈಟ್ 2 ಗಂಟೆ ತನಕ ಕಂಟಿನ್ಯೂಸ್ ನನಗೆ ಎಲ್ರದ್ದು ಫೋನ್ ಬರ್ತಾ ಇದೆ, ಹೀಗೀಗಾಗಿದೆ. ನನ್ನ ಹತ್ರ ಕೇಳೋರು ಮತ್ತು ಸ್ಟೇಟಸ್ ಹಾಕೋರು, ಗ್ರೂಪಲ್ಲಿ ಶೇರ್ ಮಾಡೋರು. ಸೊ ಹೀಗೆ ವೈರಲ್ ಆಗಿ ಅವತ್ತಿಡೀ ದಿನ ನೈಟ್ ನಕ್ಕು 4 ಗಂಟೆಗೆ ಮಲಗಿದ್ದೀನಿ. ನನಗೆ ಅಷ್ಟು ಫನ್. ಆ್ಯಕ್ಚುಲಿ ನಾನು ಡ್ಯಾಡಿಗೆ ತೋರಿಸಿದೆ, ಡ್ಯಾಡಿ ನಿಮಗೆ ಬೈದಿದ್ದಾರೆ ಅಜ್ಜ ಅಂತೇಳಿ. ಪರವಾಗಿಲ್ಲ, ಅವರು ಡ್ಯಾಡಿ ನಕ್ಕರು, ಮಮ್ಮಿನೂ ಫುಲ್ ಜಾಲಿ ಮಾಡಿದ್ರು. ಸೊ ಆವತ್ತಿಂದ ಒಂಥರ ನನಗೇನು ಬೇಜಾರಾಗಿಲ್ಲ, ಬಟ್ ನನಗೆ ಆ ರೀತಿಯೆಲ್ಲ ಟ್ರೋಲ್ ಆಗುತ್ತಾ ಅಂತೇಳಿ ಆಯಿತು. ನಾನು ಇಷ್ಟು 16 ವರ್ಷಗಳಿಂದ ರಂಗಭೂಮಿಯಲ್ಲಿದ್ದರೂ ಅಷ್ಟು ಟ್ರೋಲ್ ಆಗಿರ್ತಿರ್ಲಿಲ್ಲ. ಆ ವಿಡಿಯೋ ಒಂದಷ್ಟು ಟ್ರೋಲ್ ಮಾಡಿಕೊಟ್ಟಿದೆ ನನಗೆ. ಸೊ ಹಾಗೇನೆ ತಮ್ಮ ಗಿರ್ಗಿಟ್ಟಿನ ಪಾತ್ರದ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿ ಅದು ಕೂಡ ನಾವು ಕೇಳ್ಪಟ್ವಿ. ನೀವು ಹೋದಲ್ಲೆಲ್ಲ ಜನರು ಗುರುತಿಸಿ ಬೊಬ್ಬೆ ಹಾಕ್ತಾ ಇದ್ರು, ನೋಡಿ ಇವರೇ ಬಂದಿದ್ದಾರೆ ಅಂತ ಹೇಳಿ. ಆ ನೆನಪುಗಳು ಅದಂತೂ ತುಂಬಾ ಕ್ರೇಜ್. ಆ್ಯಕ್ಚುಲಿ ಆ ವರ್ಡ್ ನಾಯ್ದ ಮಗ ಅತ್ತಾಡಾಗ ನಾಯ್ದ ಮಗ ಮತ್ತೆ ಮಗ, ಆ ಒಂದು ನಾಯ್ದ ಮಗ ಅನ್ನೋ ವರ್ಡ್ ತುಂಬ ಒಂಥರ ಕ್ರೇಜ್ ಹುಟ್ಟಾಕ್ತು ಆ ಟೈಮಲ್ಲಿ. ಅದು ಒಂದು ಹುಡುಗ ಹೇಳಿದ್ರು ಅಷ್ಟು ಆಗ್ತಿರ್ಲಿಲ್ಲ, ಒಂದು ಲೇಡಿಯಾಗಿ ನಾಯ್ದ ಮಗ ಹೇಳಿದೊಂದು ಲೆವೆಲ್ಗೆ ರೀಚ್ ಆಯಿತು. ನನಗೆ ಖುಷಿ ಕೊಟ್ಟಿದ್ದೆಲ್ಲಿ ಅಂದರೆ, ಜನಗಳು ನೋಡಿಕೊಂಡು ತುಂಬ ಕಡೆ ನೀವು ಗಿರ್ಗಿಟ್ಟಲ್ಲಿದ್ರಲ್ಲ, ನೀವಲ್ಲ ಹೇಳಿದ್ದು ನಾಯ್ದ ಮಗ, ಈ ರೀತಿ ಹೇಳುವಾಗ ಒಂದು ಪ್ರೀತಿ ಬೇರೆ ಥರ. ಒಂದಿನ ನಾನು ಕುದ್ರೋಳಿ ಭಗವತಿ ಕ್ಷೇತ್ರಕ್ಕೆ ಹೋಗಿದ್ದೇನೆ. ದೇವರಿಗೆ ಕೈ ಮುಗಿದ್ಕೊಂಡು ಹೀಗೆ ನಿಂತಿದ್ದೀನಿ. ಒಂದು 5-6 ವರ್ಷದೊಂದು ಗಂಡು ಮಗು ಅಮ್ಮ ನನ್ನ ಕರೆದು ಹೇಳುತ್ತೆ, ಅಮ್ಮ ಅಲ್ಲಿ ನೋಡಿ ನಾಯ್ದ ಮಗ. ಆ ಒಂದು ಮೂಮೆಂಟು ನನಗೆ ತಾಯಿ ಎದುರಲ್ಲಿ ದೇವರನ್ನು ನೋಡೋದ, ಈ ಕಡೆ ಮಗುನ್ ನೋಡೋದ, ನನಗೆ ತುಂಬ ನಗು ಬಂತು. ನನ್ನ ಅಮ್ಮ ಇವತ್ತಿನವರೆಗೂ ಅಷ್ಟು ನಕ್ಕಿಲ್ಲ, ದೇವಸ್ಥಾನದಲ್ಲೇ ಅಷ್ಟು ನಕ್ಕಿದ್ದಾರೆ. ಅಂದರೆ ಆ ಮಗು ಅಷ್ಟು ಗುರುತಿಸುತ್ತೆ ನಾಯ್ದ ಮಗ ಅಂತೇಳಿ. ಆ್ಯಕ್ಚುಲಿ ಆ ಪೀಕ್ ಟೈಮ್ ನನಗೆ ಸೃಷ್ಟಿಯಾಗಿದ್ದೆ, ನಾನು ಬ್ಯುಸಿ ಶೆಡ್ಯೂಲ್ಗೆ ಮೂವ್ ಆಗೋದಕ್ಕೆ ಸೃಷ್ಟಿಯಾಗಿದ್ದೆ ಆ ಗಿರ್ಗಿಟ್ಟು ಅಷ್ಟೇ. ಸೊ ತಮ್ಮ ಇನ್ನೊಂದು ವಿಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು. ತಮ್ಮ ತಂದೆ ಬಗ್ಗೆ ತಾವು ಮಾತನಾಡ್ತಾ ಏನೋ ಅವ್ರದ್ದೊಂದು ಸ್ಟೋರಿನ ಹೇಳಿರ್ತೀರಿ. ಅದು ತುಳುವಲ್ಲಿದೆ, ಬಟ್ ಸಾಕಷ್ಟು ಜನ ಕನ್ನಡದಲ್ಲಿ ಅದನ್ನ ಮಾಡಿ ಒಂದ್ಸಲ ಅವ್ರ ಹತ್ರ ಆ ವಿಷಯನ ಹೇಳಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಪ್ರಶ್ನೆ, ಅದೊಂದು ಸ್ಟೋರಿ ಹೇಳ್ಬೋದಾ? ತಂದೆ ಹಾಸ್ಪಿಟಲ್ ಇರ್ತಾರೆ. ಆಕ್ಚುಲಿ ನನ್ನ ತಂದೆ ತುಂಬ ಕುಡಿಯೋ ಚಟ ಇರುತ್ತೆ ನಮ್ಮ ತಂದೆಗೆ. ಅಂದರೆ ಹೆವಿ ಡ್ರಿಂಕರ್ ಅಂತಲೇ ಹೇಳ್ಬೋದು ನಮ್ಮ ತಂದೆ. ಸೊ ಒಂದ್ಸಲ ತುಂಬ ಮೆಂಟಲಿ ಅಪ್ಸೆಟ್ ಆಗ್ತಾರೆ ಅವರು. ಮೆಂಟಲಿ ಅಪ್ಸೆಟ್ ಆಗಿ ನಾವು ಅವ್ರನ್ನ ಒಳ್ಳೆ ಹಾಸ್ಪಿಟಲಿಗೆ, ಅಂದರೆ ತುಂಬ ದೊಡ್ಡ ಹಾಸ್ಪಿಟಲಿಗೆ ತಗೊಂಡೋಗಿ ಹಾಕೋಷ್ಟು ಹಣನೂ ಇರಲ್ಲ ಆ ಟೈಮಲ್ಲಿ, ತುಂಬ ಕಷ್ಟದಲ್ಲಿರ್ತೀವಿ. ನಮ್ಮದು ಒಂದು ಸರ್ಕಾರಿ ಹಾಸ್ಪಿಟಲಿಗೆ ನಾವು ಅವ್ರನ್ನ ಅಡ್ಮಿಟ್ ಮಾಡ್ತೀವಿ. ಸರ್ಕಾರಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದಾಗ ಅವ್ರನ್ನ ಲಾಸ್ಟ್ ಮೂಮೆಂಟಲ್ಲಿ ಮಂಚಕ್ಕೆ ಕೈಕಾಲನ್ನ ಕಟ್ಟಾಕಿ ಇರಿಸ್ತಾರೆ. ಮೋಷನ್ ಹೀಗೆಲ್ಲ ಹೋಗ್ತಾ ಏನೋ ಅವ್ರದ್ದೊಂದು ಲೈಫ್ ಟೈಮ್ ಎಂಡಿಂಗ್ ಪಾಯಿಂಟಿಗೆ ಅಂತೇಳಿ ಬರುತ್ತೆ. ಸೊ ಆ ಟೈಮಲ್ಲಿ ಡಾಕ್ಟ್ರಸೇ ಧೈರ್ಯ ಬಿಡ್ತಾರೆ. ಅಂದರೆ ನಾನೇ ಇರ್ತೀನಿ, ನಮ್ಮ ಅಪ್ಪನಿಗೆ ಆದರೆ ಬರಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪನ ತುಂಬ ಪ್ರೀತಿಸ್ತಾರೆ. ಆ ಟೈಮಲ್ಲಿ ಅವ್ರು ನೋಡೋದಕ್ಕೂ ಇಷ್ಟಪಟ್ಟಿಲ್ಲ, ಯಾಕಂದರೆ ಅವ್ರು ಆ ರೀತಿ ನರಳೋದನ್ನು ನಾನು ನೋಡಲ್ಲ ಅಂತ ಹೇಳಿದರು. ನಾನೇ ಇದ್ದೆ, ಯಾಕಂದರೆ ಅಲ್ಲಿದ್ದರೆ ನಮ್ಮ ಅಮ್ಮನಿಗೆ ಕೈಕಾಲು ಆಡಲ್ಲ. ಮತ್ತು ನಮ್ಮ ಗಂಡು ಮಕ್ಕಳು ಅಂದರೆ ನನಗೆ ತಮ್ಮ ಮಾತ್ರ ಇರೋದು, ಅವ್ನು ತುಂಬ ಸಣ್ಣವ, ಅದಕ್ಕೆ ನಾನೇ ಇದ್ದೆ ಅಲ್ಲಿ. ಆ ಮೂಮೆಂಟಲ್ಲಿ ಡಾಕ್ಟ್ರ್ ಬಂದು ಹೇಳ್ತಾರೆ, ಮನೆಗೆ ಕರ್ಕೊಂಡೋಗಿ ಅವ್ರನ್ನೊಂದು 2 ದಿನ ಉಳಿಬೋದು ಅಷ್ಟೇ, ನನ್ನಿಂದ ಏನು ಮಾಡೋಕ್ಕಾಗಲ್ಲಮ್ಮ, ಯಾಕಂದರೆ ಅವ್ರದ್ದು ಅಷ್ಟು ಪೊಸಿಷನ್ ಕ್ರಿಟಿಕಲ್ ಇದೆ, ನಿಮ್ಮಿಂದ ಉಳಿಸ್ಕೊಳ್ಳೋದಕ್ಕೂ ಆಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರನ್ನ ಯಾವ ರೀತಿ ಅಮ್ಮನಿಗೆ ಹೇಳಬೇಕು, ಹೇಳದೇ ಇದ್ದರೆ ಆಗಲ್ಲ, ನನಗೆ ಬೇರೆ ಯಾರೂ ಶೇರ್ ಮಾಡೋದಕ್ಕಿಲ್ಲ ವಿಷಯನ ಅಂತೇಳಿ ಕಡೆಗೆ ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ, ಮಮ್ಮಿ ಡ್ಯಾಡಿಗೆ ಹೇಗೆ ಲಾಸ್ಟ್ ಸ್ಟೇಜ್ ರೀಚ್ ಆಗಿದೆ ಮಮ್ಮಿ, ಡಾಕ್ಟ್ರ್ ಹೇಳಿದ್ದಾರೆ ಅಂತೇಳಿ. ಅದಕ್ಕೆ ಮಮ್ಮಿ ಹೇಳ್ತಾರೆ, ಏನಿಲ್ಲ ಮಗ,
ಡ್ಯಾಡಿದೊಂದು ಲಾಸ್ಟ್ ಆಸೆ ಇರುತ್ತೆ, ಅದನ್ನೊಂದು ಈಡೇರಿಸ್ಬೇಕು ನೀನು ಅಂತಾರೆ. ಏನು ಅಂತ ಕೇಳ್ತೇನೆ. ಏನಿಲ್ಲ, ಡ್ಯಾಡಿಗೆ ಸ್ವಲ್ಪ ಅವ್ರು ಕುಡಿತಾರಲ್ವ, ಅದನ್ನು ತಂದುಕೊಡು, ಒಂದು 90 ಅಂತ ಹೇಳ್ತಾರೆ, ಅದು ತಂದುಕೊಡು, ಡ್ಯಾಡಿ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ. ಮಮ್ಮಿ ಹಾಸ್ಪಿಟಲಲ್ಲಿ ಇದ್ದೇನೆ, ಹೇಗೆ ತಂದು ಕೊಡಲಿ? ಇಲ್ಲ ಮಗ, ಅದು ಏನಾದರೂ ಆಗಲಿ ನೀನು ಕೊಡಲೇಬೇಕು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಮಮ್ಮಿ ಹತ್ರ, ಮಮ್ಮಿ ಇದು ಕೊಟ್ಟು ಡ್ಯಾಡಿಗೆ ಏನಾದರೂ ಇಮ್ಮಿಡಿಯೇಟಾಗಿ ಡ್ಯಾಡಿ ಏನಾದರೂ ಎಕ್ಸ್ಪೈರ್ ಆದರೆ ನನ್ನನ್ನು ಹೇಳಬಾರ್ದು. ಇಲ್ಲ, ಇದು ಡ್ಯಾಡಿ ಆಸೆ, ಯಾವತ್ತೂ ಡ್ಯಾಡಿ ಹೇಳಿದ್ದಾರೆ ಡ್ರಿಂಕ್ಸ್ ಅಂತೂ ನನಗೆ ನಿಲ್ಲಿಸಬೇಡಿ, ನನ್ನ ಸಾಯೋ ಒಂದು ಕೊನೆ ಉಸಿರಿರುವಾಗೂ ನನಗೆ ಡ್ರಿಂಕ್ಸ್ ನಿಲ್ಲಿಸಬೇಡಿ ಅಂತ ಡ್ಯಾಡಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸರಿ ಮಮ್ಮಿ ಅಂತ ಹೇಳ್ತೀನಿ. ಹೊರಗಡೆ ಹೋಗಿ ಆಚೆ ಬೆಡ್ ಅವ್ರ ಹತ್ರ ಹೇಳಿ, ಅದೇನೋ ನೀರು ಥರ ಇರುತ್ತಂತೆ, ಅದು 90 ತಂದು ಕೊಡಿ ಅಂತ ಹೇಳಿ ಬಿಸ್ಲೇರಿಗೆ ನಾನು ಅದನ್ನು ತುಂಬಿಸ್ಬಿಟ್ಟು ಬಿಸ್ಲೇರಿ ಬಾಟ್ಲಿಗೆ ಹಾಕಿ ಶೇಕ್ ಮಾಡೋದಕ್ಕೆ ಹೇಳ್ತಾರೆ ಅವರು. ತಂದುಕೊಟ್ಟ ಅಣ್ಣ ಶೇಕ್ ಮಾಡಿಬಿಟ್ಟು ಡ್ಯಾಡಿ ಕುಡಿಸ್ತೀನಿ. ನಾನು ಕುಡಿಸ್ಬಿಟ್ಟು ಎಲ್ಲ ಮುಗ್ದು ಬಾಟಲ್ ಹಿಂಗೆ ಎತ್ತಿಡ್ತೀನಿ. ಇಮ್ಮಿಡಿಯೇಟಾಗಿ ಒಂದು 5 to 7 ಮಿನಿಟ್ಸಲ್ಲಿ ಡ್ಯಾಡಿ ಎದ್ದು ಕೂತು ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಕೇಳ್ತಾ ಇದ್ದಾರೆ. ಸೊ ಡ್ರಿಂಕ್ಸಿಂದ ಈ ರೀತಿ ಮನುಷ್ಯ ಚೇಂಜ್ ಆಗ್ತಾನೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ, ದೇವ್ರನ್ನೇ ಗೊತ್ತಿರಲಿಲ್ಲ. ನಾನು ಡ್ರಿಂಕ್ಸನ್ನು ಅಷ್ಟು ಹೇಟ್ ಮಾಡ್ತಾ ಇದ್ದೆ. ಕುಡಿಯೋದು ಅಂದರೆ ನಮ್ಮ ಅಪ್ಪನ ನಾನು ಆ ರೀತಿ ನೋಡ್ತಾ ಇದ್ದೆ. ಬಟ್ ಇಮಿಡಿಯೇಟ್ಲಿ 7 ಮಿನಿಟ್ಸಲ್ಲಿ ಡ್ಯಾಡಿ ಎದ್ದು ಕೂತು ತಿನ್ನೋದಕ್ಕೆ ಏನಾದರೂ ಕೊಡು ಅಂತ ಕೇಳ್ತಾರೆ. ಏನೋ ಅಲ್ಲಿ ನೀರುಳ್ಳಿ ಬಜ್ಜಿ, ಗೋಳಿ ಬಜ್ಜಿ ಏನೋ ಇರುತ್ತೆ, ಕೊಡ್ತೇನೆ, ಡ್ಯಾಡಿ ತಿಂತಾರೆ. ನನ್ನ ಅತ್ತೆ, ನನ್ನ ಅಪ್ಪನ ತಂಗಿ, ಅಕ್ಕ ಎಲ್ರಿಗೂ ಹೇಳಿ ನಮ್ಮ ಅತ್ತೆ ಕೊಚ್ಚಿಯಿಂದ ಹೊರಟಿರ್ತಾರೆ. ಹೊರಟವರು ಹಾಸ್ಪಿಟಲ್ಗೆ ಬರಬೇಕು, ಇನ್ನೇನು ಆನ್ ದಿ ವೇ ಇದ್ದಾರೆ. ಅವ್ರ ಹತ್ರ ಹೇಳ್ತೇನೆ, ಇಲ್ಲ ನೀವು ಮನೆಗೆ ಬನ್ನಿ ಅಂತೇಳಿ. ಅವರು ಆ ಟೈಮಲ್ಲಿ ಎಣಿಸ್ತಾರೆ ಡ್ಯಾಡಿದ್ದು ಫಿನಿಶ್ ಆಗಿದ್ದಾರೆ, ಅದಕ್ಕೆ ಮನೆಗೆ ಬನ್ನಿ ಅಂತ ಹೇಳ್ತಾರೆ ಅಂತೇಳಿ. ನೋಡುವಾಗ ಡ್ಯಾಡಿ ಏನಿಲ್ಲ, ಫುಲ್ಲು ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಸಂಜೆ ಮನೆಗೆ ಕರ್ಕೊಂಡು ಹೋಗಿದ್ದೇನೆ. ಒಂದು ಡ್ರಿಂಕ್ಸಿಂದ ಒಂದು ಮನುಷ್ಯ ಆ ರೀತಿ ಚೇಂಜ್ ಆಗ್ತಾನೆ. ಸೊ ಇದು ನಂದು ಫಸ್ಟ್ ಅನುಭವ ಈ ರೀತಿ ಆಗಿದ್ದು. ಆ್ಯಕ್ಚುಲಿ ಯಾವಾಗೆಲ್ಲ ಡ್ಯಾಡಿನ ಹಾಸ್ಪಿಟಲ್ ತಗೊಂಡೋಗ್ತೀನಿ ಅವಾಗೆಲ್ಲ ಡ್ಯಾಡಿಯನ್ನು ಹೇಳೋರು, ಇಲ್ಲ ಈ ಮನುಷ್ಯ ಇನ್ನು ಬದುಕಲ್ಲ, ತಗೊಂಡೋಗಿ ಅಂತ. ಡ್ಯಾಡಿ ಹಾಸ್ಪಿಟಲಿಂದ ಹೊರಗಡೆ ಬರೋವಾಗ ಒಂದು ಬಾರಿಗೆ ಹೋಗೋರು, 90 ಹೊಡೆಯೋರು, ಡ್ಯಾಡಿ ಕರೆಕ್ಟ್ ಇರ್ತಾರೆ. ಯಾವಾಗಲೂ ಹಿಂಗೇನೆ. ಬಟ್ ಸ್ಟಿಲ್ ಡ್ಯಾಡಿ ಇನ್ನೂ ಹಾಗೇ ಇದ್ದಾರೆ. ಇದು ನಡೆದು 6 ವರ್ಷ ಆಯಿತು, ಇವಾಗಲೂ ಡ್ಯಾಡಿ ಫಿಟ್ ಆ್ಯಂಡ್ ಪರ್ಫೆಕ್ಟ್ ಆಗಿದ್ದಾರೆ. ಕುಡಿಯೋದು ಬಿಟ್ಟಿರ್ತೀರಾ ಅಂತ ತಿಳ್ಕೊಂಡಿರ್ತೀರಾ ನೀವು, ಕುಡಿಯೋದು ಬಿಟ್ಟಿಲ್ಲ, ಇವಾಗಲೂ ಕುಡಿತಾ ಇದ್ದಾರೆ ಅವರು. ಅವ್ರು ಆ ಕುಡಿತದಿಂದ ಬದುಕಿದ್ದಾರೆ ಅಂತ ಹೇಳಲಿಕ್ಕೆ ನನಗೊಂದು ಕಡೆ ನಾಚಿಕೆನೂ ಆಗುತ್ತೆ, ಒಂದು ಕಡೆ ಸಂತೋಷನೂ ಆಗುತ್ತೆ, ನನ್ನ ಅಪ್ಪ ಉಳಿದಿದ್ದಾರೆ ಅಂತೇಳಿ. ಬಟ್ ಇದಂತೂ ನನ್ನ ಜೀವನದಲ್ಲಿ ನಡೆದಿರೋ ಸತ್ಯ ಘಟನೆ.